ಹಲೋ ನಮಸ್ತೆ ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಕಂದಾಯ ಅದಾಲತ್ ಈ ಕಾರ್ಯಕ್ರಮದಲ್ಲಿ ಯಥಾ ರೀತಿಯಾಗಿ ನಮ್ಮೊಟ್ಟಿಗೆ ಗಣ್ಯರಾಗಿ ಅತಿಥಿಗಳಾಗಿ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೆ ಮುರಳೀಧರ್ ಅವರು ಮತ್ತು ಕೃಷ್ಣ ಹೆಬ್ಬಾರ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡಿಕೊಂಡು ಇವತ್ತಿನ ಸಂಚಿಕೆಯಲ್ಲಿ ಯಾವ್ಯಾವ ಪ್ರಮುಖವಾದಂಥ ವಿಚಾರಗಳು ಚರ್ಚೆಯಾಗಲಿಕ್ಕಿದೆ ಅದನ್ನು ನೋಡೋಣ. ತಮಗೆಲ್ಲೋ ಮತ್ತೊಮ್ಮೆ ಸ್ವಾಗತ ಸರ್. ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ಇಬ್ಬರು ಕೂಡ ಸಾಕಷ್ಟು ನಮ್ಮ ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಮಾಡುವ ಒಂದು ಪ್ರಯತ್ನವನ್ನು ಮತ್ತೆ ಮಾಡ್ತಾ ಇರೋದಕ್ಕೆ ತಮಗೆ ಅಭಿನಂದನೆಯ ಮೂಲಕ ಮತ್ತೊಮ್ಮೆ ಸ್ವಾಗತ ಮಾಡ್ಕೊಳ್ತೇನೆ ಸರ್. ಎಸ್ ಸರ್, ಹಾಗೆ ಇವತ್ತಿನ ಕಂದಾಯ ಅದಾಲತ್ನಲ್ಲಿ ಒಂದಷ್ಟು ನಾವು ಸಾರ್ವತ್ರಿಕವಾಗಿ ಜಟಿಲವಾದಂಥ ಸಮಸ್ಯೆಗಳೇನಿದೆ ಅದು ಇವತ್ತಿನ ಕಂದಾಯ ಇಲಾಖೆಯಲ್ಲಿ ಭಾಳ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಈಗ ಮಳೆಗಾಲದಲ್ಲಿ ಒಂದಷ್ಟು ಸಮಸ್ಯೆಗಳು ಕಂದಾಯ ಇಲಾಖೆಯಿಂದ ಸ್ಪಂದನೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವ್ಯಾವ ಈಗ ಪ್ರಚಲಿತ ಒಂದು, ಮತ್ತು ಎರಡನೇದಾಗಿ ನಮ್ಮಲ್ಲಿ ಕೂಡ ಒಂದಷ್ಟು ಗೊಂದಲಗಳು, ಒಂದಷ್ಟು ವೀಕ್ಷಕರು ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅವೆಲ್ಲಗಳನ್ನ ಇಟ್ಕೊಂಡು ಈ ಒಂದು ಸಂಚಿಕೆಯಲ್ಲಿ ನಾವು ಇವತ್ತು ಚರ್ಚೆಯನ್ನು ಆರಂಭ ಮಾಡೋಣ ಸರ್. ಹಾಗೆ ಮಳೆಗಾಲದಲ್ಲಿ ಬಹಳ ಮುಖ್ಯವಾಗಿ ಮುರಳೀಧರ್ ಸರ್ಗೆ ಮೊದಲನೇ ಪ್ರಶ್ನೆ ಸರ್. ಮಳೆಗಾಲದಲ್ಲಿ ಪ್ರಮುಖವಾಗಿ ನಮ್ಮ ವೀಕ್ಷಕರಾಗಿರ್ಬೋದು ಅಥವಾ ಕಂದಾಯ ಇಲಾಖೆಯನ್ನು ಆಶ್ರಯಿಸ್ತಕ್ಕಂಥ ಏನು ಫಲಾನುಭವಿಗಳು ಅಥವಾ ಜನಸಾಮಾನ್ಯರು ಮಳೆಗಾಲದಲ್ಲಿ ಯಾವ ವಿಚಾರವಾಗಿ ಹೆಚ್ಚು ನಾವು ಒಂದು ತಹಸೀಲ್ದಾರಿ ಕಚೇರಿ ಇಲಾಖೆಯನ್ನು ಆಶ್ರಯ ಪಡುವಂಥ ಪರಿಸ್ಥಿತಿ ಒಮ್ಮೊಮ್ಮೆ ನಮಗೆ ಎದುರಾಗ್ತದೆ ಅಂತಕ್ಕಂಥದ್ದು ಸರ್? ಮಳೆಗಾಲ ಅಂತ ಹೇಳಿದ್ರೆ ಈಗ ಒಂದು ಜೂನ್ ತಿಂಗಳ ಆರಂಭದಲ್ಲಿ ಬರುವಂಥದ್ದು ಮುಖ್ಯವಾಗಿ ಶಾಲಾ ದಿನಗಳ ಆರಂಭ. ಒಂದು ಇನ್ಕಮ್ ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್. ಇನ್ನೊಂದು ಪ್ರಮುಖವಾಗಿರುವಂಥದ್ದು ಸಾಮಾನ್ಯ ಜನರು ಎದುರಿಸುವಂಥದ್ದು, ಸಾಮಾನ್ಯವಾಗಿ ಎಲ್ಲರಿಗೂ ಎದುರಿಸುವಂಥದ್ದು ಪ್ರಕೃತಿ ವಿಕೋಪದಂಥ ಘಟನೆಗಳು. ಸೊ ಇದು ಮಳೆ ಜೋರಾದಾಗ ಅದಕ್ಕೆ ಸನ್ನದ್ಧರಾಗಿ ಇರಬೇಕಾದದ್ದು ನಮ್ಮ ಜಿಲ್ಲಾಡಳಿತದ ಕರ್ತವ್ಯ. ಸೊ ಅದರ ಮಟ್ಟಿಗೆ ಜಿಲ್ಲಾಡಳಿತ ಎಲ್ಲ ಪರಿಪೂರ್ಣ ವ್ಯವಸ್ಥೆಯನ್ನು ಮಾಡಿದೆ ಎನ್ನುವಂಥದ್ದು ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ. 2 ಜಿಲ್ಲಾಧಿಕಾರಿಗಳು, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 2 ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪತ್ರಿಕೆಗಳ ಮೂಲಕ ಯಾರಿಗೆ ಯಾವ ಸಂದರ್ಭದಲ್ಲಿ ಏನೇ ಘಟನೆ ಆದರೂ ಕೂಡ ಯಾವ ನಂಬರ್ಗಳಿಗೆ ತಿಳಿಸಬೇಕು ಎನ್ನುವಂಥದ್ದು ಒಂದು ಕಂಟ್ರೋಲ್ ರೂಮನ್ನು ಮಾಡಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗೆ ತಾಲೂಕು ಕಚೇರಿಗಳಲ್ಲಿ ನಿರಂತರ ಕರ್ತವ್ಯ ನಿರತ ಸಿಬ್ಬಂದಿಗಳಿರ್ತಾರೆ, 24x7, ಅಂದರೆ ಅವರು ರೊಟೇಷನ್ನ ಮೇಲೆ ಹಾಕಿರ್ತಾರೆ. ಸೊ ಆ ವ್ಯವಸ್ಥೆಗಳು ಕೂಡ ಇದೆ. ಅಂತ ಮೇಜರ್ ಘಟನೆಗಳು ನಡೆದಾಗ ತಮ್ಮ ಸಿಬ್ಬಂದಿಗಳು ಸ್ಥಳಕ್ಕೆ ಹೋಗಿ ಆ ಏನು ಪರಿಹಾರಗಳ ಕೊಡುವಂಥದ್ದು ಅಥವಾ ಮುನ್ನೆಚ್ಚರಿಕೆಯಾಗಿ ಪ್ರಿವೆನ್ಷನ್ ಅದಕ್ಕೂ ಕೂಡ ವ್ಯವಸ್ಥೆಗಳನ್ನು ಮಾಡುವಂಥಲ್ಲಿ ಸಿದ್ಧತೆಗಳನ್ನು ಮಾಡಿದ್ದಾರೆ. ಒಂದು ವೇಳೆ ನೆರೆ ಬಂದಾಗ ಅಲ್ಲಿಯ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಳಿಸಲು ದೋಣಿಯ ವ್ಯವಸ್ಥೆ ಅಥವಾ ಗಂಜಿ ಕೇಂದ್ರಗಳನ್ನು ಅಥವಾ ಅಲ್ಲಿರುವಂಥವ್ರಿಗೆ ಏನೂ ಕಡುಬಡವರಾದವರಿಗೆ ಬ್ಲ್ಯಾಂಕೆಟ್ಗಳನ್ನು ಕೊಡುವಂಥದ್ದು ಎಲ್ಲ ವ್ಯವಸ್ಥೆಗಳನ್ನು ಈಗ ಪೂರ್ವ ಸಿದ್ಧತೆಗಳನ್ನು ಮಾಡಿರ್ತಾರೆ. ಇದು ಪ್ರಮುಖವಾಗಿದೆ. ಇನ್ನು ಸಿಡಿಲು, ಮಳೆ, ಗಾಳಿ, ಇದು ಮುಖ್ಯವಾಗಿ ಸಿಡಿಲು, ಅದನ್ನು ಬಹುಶಃ ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಎಲ್ಲಿ ಬೀಳ್ತದೆ, ಎಲ್ಲಿ ಯಾರನ್ನು ಮಾಡುತ್ತಂತ ಹೇಳಲಿಕ್ಕೆ ಬರುವುದಿಲ್ಲ. ಅನಾಹುತಗಳು, ಅದರಿಂದ ಜೀವಹಾನಿ ಅಥವಾ ಜಾನುವಾರುಗಳ ಹಾನಿಯಾಗುವಂಥದ್ದು ಇದೆಲ್ಲ ನಡೀತಾನೆ ಇರ್ತದೆ. ಅಂಥ ಸಂದರ್ಭಗಳಲ್ಲಿ ನಮ್ಮ ಅಧಿಕಾರಿಗಳಲ್ಲಿ ಹೋಗಿ, ಕಂದಾಯ ಇಲಾಖೆಯ ಅಧಿಕಾರಿಗಳು ಮುಖ್ಯವಾಗಿ ತಹಸೀಲ್ದಾರರು ಅಲ್ಲಿ ಸ್ಥಳಕ್ಕೆ ಹೋಗಿ ಅದನ್ನು ಪರಿಶೀಲನೆ ಮಾಡಿ ಘಟನೆಯ ವಿವರಗಳನ್ನು ದಾಖಲಿಸಿಕೊಂಡು ಅವರಿಗೆ ವಿದಿನ್ 12 hours ಅಥವಾ ಒಂದು ವಾರದ 2-3 ದಿನದ ಒಳಗೆ ಪರಿಹಾರವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸಕಲ ಸಿದ್ಧತೆಗಳು ಮಾಡಿದ್ದಾರೆ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಪ್ರತಿ ಜೂನ್ನಲ್ಲಿ ಇದು ಚಟುವಟಿಕೆ. ಎಸ್ ಸರ್, ನಾವು ಹಾಗೆ ವೀಕ್ಷಕರೇ ಬಹಳ ಮುಖ್ಯವಾಗಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡ್ಬೋದು. ಮಳೆಗಾಲ ಆಗಿರ್ಬೋದು ಅಥವಾ ಸಾರ್ವಕಾಲಿಕವಾಗಿ ನಿಮಗೆ ತಹಸೀಲ್ದಾರಿ ಕಚೇರಿ ಆಗಿರ್ಬೋದು ಅಥವಾ ಕಂದಾಯ ಇಲಾಖೆಯಿಂದ ಆಗಿರ್ಬೋದು ಯಾವುದೇ ವಿಷಯ ಆ ಇಲಾಖೆಗೆ ಸಂಬಂಧಪಡ್ತಕ್ಕಂಥ ಯಾವುದೇ ವಿಷಯಗಳ ಕುರಿತಂತೆ ಯಾವುದೇ ಸಂದೇಹ ಆಗಿರ್ಬೋದು ಅಥವಾ ತೊಂದರೆ ತೊಡಕುಗಳಾಗಿರ್ಬೋದು ಅದರ ಬಗ್ಗೆ ತಮಗೆ ಮಾರ್ಗದರ್ಶನಕ್ಕಾಗಿ ಸಲಹೆಗಾಗಿ ಈ ಕಾರ್ಯಕ್ರಮಕ್ಕೆ ಕರೆಯನ್ನು ಮಾಡುವುದು. ನಮ್ಮೊಟ್ಟಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಇಬ್ಬರು ಕೂಡ ಈ ವಲಯದಲ್ಲಿ ಸಾಕಷ್ಟು ಮಾಹಿತಿಯನ್ನು, ಸಾಕಷ್ಟು ಅನುಭವವನ್ನು ಹೊಂದಿದಂಥವರು. ತಮ್ಮ ಯಾವುದೇ ಪ್ರಶ್ನೆಗೆ ಉತ್ತರವನ್ನು, ಮಾಹಿತಿಯನ್ನು ಕೊಡ್ತಾರೆ. ಹಾಗೆ ತಾವು ಒಂದು ವೇಳೆ ತಮಗೆ ಕರೆ ಸಿಗದೆ ಹೋದಾಗ ತಾವು ಪತ್ರವನ್ನು ಕೂಡ ಉಡುಪಿಯ ಸ್ಪಂದನಾ ಟಿವಿ ಚಿಟ್ಪಾಡಿ ಸ್ಪಂದನಾ ಟಿವಿಗೆ ಕಂದಾಯ ಅದಾಲತ್ ವಿಭಾಗಕ್ಕೆ ಪತ್ರವನ್ನು ಬರೀಬೋದು. ಸ್ಪಂದನಾ ಟಿವಿ ಚಿಟ್ಪಾಡಿ ಕಂದಾಯ ಅದಾಲತ್ ವಿಭಾಗ
ಉಡುಪಿ ಅಂತ ಇಷ್ಟೇ ಅಡ್ರೆಸ್ ಬರೆದ್ರೂ ಕೂಡ ನಮಗೆ ಪತ್ರ ತಲುಪ್ತದೆ. ಇದನ್ನು ಆ ಪತ್ರದಲ್ಲಿರ್ತಕ್ಕಂಥ ನಿಮ್ಮ ಆ ಪ್ರಶ್ನೆಗೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಏನು ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮುಂದಿನ ಸಂಚಿಕೆಗಳಲ್ಲಿ ಮಾಡ್ತಾ ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಎಸ್ ಸರ್, ಹಾಗೆ ಸರ್ ಈಗ ಹೇಳಿದ್ರು ಒಂದಷ್ಟು ಮಳೆಗಾಲಕ್ಕೆ ಈ ರೀತಿಯಾದಂಥ ಎಲ್ಲ ಸಿದ್ಧತೆಗಳು, ಗಂಜಿ ಕೇಂದ್ರಗಳಾಗಿರ್ಬೋದು ಅಥವಾ ಈ ರೀತಿ ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಕ್ಕಂಥದ್ದು ತಾವು ಸಾರ್ವಜನಿಕ ವಲಯದಿಂದ ನೋಡುವುದಾದರೆ ಇವೆಲ್ಲವೂ ಎಷ್ಟರ ಮಟ್ಟಿಗೆ ಸುವ್ಯವಸ್ಥಿತವಾಗಿರ್ತದೆ ಒಂದು. ಆಮೇಲೆ ಈಗ ಅಧಿಕಾರಿಗಳು ಮಳೆಗಾಲದಲ್ಲಿ ಸಮಯಕ್ಕೆ ಸಿಗ್ತಾರಾ, ಮತ್ತು ಅಲ್ಲಿ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಆಗ್ತಕ್ಕಂಥದ್ದು, ಇದೆಲ್ಲವನ್ನು ಯಾವ ರೀತಿಯಾಗಿ ಪ್ರಸ್ತುತ ವಾಸ್ತವ ಏನಿದೆ ಅಂತಕ್ಕಂಥದ್ದನ್ನು ತಾವು ಗಮನಿಸಿದ್ದೀರಿ ಸರ್? ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ಮುಖ್ಯವಾಗಿ ನಾವು ರೈತಾಪಿ ವರ್ಗದವರು. ಡಿಕ್ಲರೇಷನ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಬಂದ ನಂತರ ಸಾರ್ವಜನಿಕರಿಗೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟಿಂದಾಗಿ ಜನರ ಕೈಯಲ್ಲಿ ಎಲ್ಲರ ಕೈಯಲ್ಲಿ ಆಸ್ತಿಗಳಾಯಿತು. ಈ ಆಸ್ತಿಗಳೀಗ ಅದನ್ನು ಹೆಚ್ಚಿನವರು ಲೇಔಟ್ ಮಾಡ್ತಾ ಇದ್ದಾರೆ, ಜಾಗ ಮಾಡ್ತಾರೆ. ಈಗ ಮೊದಲು ಏನಂತಂದ್ರೆ ಜಾನುವಾರು ನೀರು ಹರಿದು ಹೋಗ್ಲಿಕ್ಕೆ ಅಂತೇಳಿ ತೋಡುಗಳನ್ನ ಸಣ್ಣ ಸಣ್ಣ ರಸ್ತೆಗಳನ್ನ ಇಟ್ಟಿದ್ರು. ಉಡುಪಿ ಅಥವಾ ಮಂಗಳೂರು ಜಿಲ್ಲೆಗಳು ಇವತ್ತೆಲ್ಲ ಕಡೆ ನೋಡುವಾಗ ಬೇರೆ ಊರಿಗೆ ಕಂಪೇರ್ ಮಾಡುವಾಗ ನಮ್ಮ ಊರ ರಸ್ತೆಗಳು ಕಿರಿದಾದ ರಸ್ತೆಗಳು, ಅದಕ್ಕೆ ಚರಂಡಿಯನ್ನು ಮಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಯಾಕೆ ಇರುವುದು 12 ಫೀಟ್ 10 ಫೀಟ್ 9 ಫೀಟ್ ರಸ್ತೆಗಳು. ಯಾಕೆ ನಾವು ಅದನ್ನ ಓಲ್ಡ್ ಸಿಟಿ ಅಂತ ಕರೀತಾರೆ, ಹಳೆ ಸಿಟಿ. ಅದು ಈಗ ಮೈಸೂರು ಬೆಂಗಳೂರು ಅಂತ ಊಟಗಳು ಲೇಔಟ್ ಮಾಡುವಾಗ 25 ಫೀಟ್ 60 ಫೀಟ್ 80 ಫೀಟ್ ರಸ್ತೆಗಳು ಬಿಟ್ಟಿದ್ದಾರೆ, ರಸ್ತೆಗಳು ಕರೆದಾಗಿ ಬಿಟ್ಟಿದ್ದಾರೆ. ಈ ಹೊಸ ಲೇಔಟ್ ಮಾಡುವವರು ಏನು ಮಾಡ್ತಾರೆ, ಆ ರಸ್ತೆಗಳೇ ಹೋಗುತ್ತೆ ನೀರು ಹೋಗ್ತಾರೆ ಹರಿದು ಬದಲು ಹೋಗ್ತಿದ್ದ ತೋಟಗಳನ್ನ ಅಥವಾ ಜನಜಾರು ಹೋಗ್ತಾರೆ ತೋಟಗಳನ್ನ ಮುಚ್ಚಿ ಅವರು ಕಂಪೌಂಡ್ ಕಟ್ಟಿ ಇನ್ನೇನೋ ಮಾಡಿ ಸಮಸ್ಯೆ ಕ್ರಿಯೇಟ್ ಮಾಡ್ತಿದ್ದಾರೆ. ಈಗ ನಾನು ಉದ್ಯಾವರ ಗ್ರಾಮದಲ್ಲಿ ಮೊನ್ನೆ ನೋಡಿದ್ದೇನೆ, ಉಡುಪಿಯಲ್ಲಿ ನೋಡಿದ್ದೇನೆ, ಷಯಗಳ ಗ್ರಾಮದಲ್ಲಿ ನೋಡಿದ್ದೇನೆ. ಇದ್ದ ರಸ್ತೆಗಳನ್ನ ಲೇಔಟ್ ಮಾಡುವಂತ ವ್ಯಕ್ತಿಗಳು ಅದ ನೀರು ಹರಿದು ತೋಟ ಮುಚ್ಚಿ ಅವ್ರು ರಸ್ತೆ ಮಾಡಿದ್ದಾರೆ. ಬೇಸಿಗೆಯಲ್ಲಿ ಜನರಿಗೆ ಗೊತ್ತಾಗಲಿಲ್ಲ ಅದು. ಈಗ ಲೇಔಟ್ ಮಾಡಿದವರು ಮಾರಾಟ ಮಾಡಿ ಹೋಗಿಯಾಗಿದೆ. ಈಗ ನೀರು ಹರಿದು ಹೋಗ್ಲಿಕ್ಕೆ ತೊಂದರೆಗಳಾಗ್ತಾ ಇದೆ. ಇದಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ನಿಮ್ಮ ಹತ್ರ ಯಾವ ದಾಖಲೆ ಇದೆ ರಸ್ತೆ ಅನ್ನೋದ್ರ ಬಗ್ಗೆ ಅಂತ ಹೇಳಿಕೊಳ್ಳಿ. ನಿಮ್ಗೆ ಏನು ರಸ್ತೆ ಅಂತ ಹೇಳಿದುಂಟು, ನಿಮ್ಮ ನೀರು ಹೋಗ್ತಾ ತೋಟ, ಯಾಕಂದ್ರೆ ಇರುವ ಸಾಕ್ಷಿಗಳನ್ನ ಇವರು ನಾಶ ಮಾಡಿದ್ದಾರೆ. ಇದಕ್ಕೆ ನಾನು ಮೊದಲ ಸರತ ಕೇಳ್ತೇನೆ, ಈಗ ಅಂತ ಸಮಸ್ಯೆಗಳು ಬಂದ್ರೆ ಜನಸಾಮಾನ್ಯ ಹೇಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಬೇಕು ಅಂತ. ಖಂಡಿತ ಸರ್, ಇದು ಒಂದು ಬಹಳ ಪ್ರಮುಖವಾದಂತ ಸಮಸ್ಯೆ ಸರ್. ಎಲ್ಲ ಜನರಿಗೆ ಸೇಮ್ ಸಮಸ್ಯೆಗಳಿದೆ. ಈಗ ಅವರೇ ಹೇಳಿದ ಪ್ರಕಾರ ಲೇಔಟ್ ಮಾಡಿದ್ದು ಇದು ಜನರಿಂದಲೇ ಕ್ರಿಯೇಟ್ ಆದಂತ ಸಮಸ್ಯೆ. ಇದನ್ನು ಈಗ ಅಧಿಕಾರಿಗಳ ಮೇಲೆ ಹಾಕುವಂತ ಒಂದು ಪ್ರಯತ್ನಗಳು ಆಗ್ತಾ ಇರ್ತದೆ. ಯಾಕಂದ್ರೆ ಇವತ್ತು ಟೌನ್ ಪ್ಲಾನಿಂಗ್ ಒಂದು ಇದರಲ್ಲಿ ಒಂದು ಎಕರೆಯಲ್ಲಿ ಡೆವಲಪ್ ಮಾಡಬೇಕಾದ್ರೆ ಇಂತಿಷ್ಟೇಜ್ ಆಗಿ ಪಬ್ಲಿಕ್ ಕಮ್ಯುನಿಟೀಸಿಗೆ ಬಿಡಬೇಕು ಅಂತ ಹೇಳುವಂಥದ್ದು. ಅಂದ್ರೆ ಚರಂಡಿ, ದಾರಿದೀಪ, ಓಪನ್ ಸ್ಪೇಸ್, ಪಾರ್ಕ್ ಇದಕ್ಕೆಲ್ಲ ಬಿಡ್ಲಿಕ್ಕೆ ಹೇಳುವಂಥದ್ದು ಅದೇ ಕಾರಣದಿಂದ. ಯಾಕಂದ್ರೆ ಮೊದಲೀಗ ಇಲ್ಲೆಲ್ಲ ಆಗಿ ಹೋಗಿದೆ ಓಲ್ಡ್ ಸಿಟಿ. ಈಗ ಉಡುಪಿಯ ನಗರ ಮಧ್ಯಭಾಗದಲ್ಲಿರುವಂಥ ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಇರುವಂಥದ್ರಲ್ಲಿ ಈ ಥರಗಳು ಆಗಿರ್ಬೋದು. ಬಹುಶಃ ಹೊಸ ಲೇಔಟ್ ಆಗುವಾಗ ಈ ಎಲ್ಲ ಯೋಜನೆಗಳನ್ನು ನಮ್ಮ ಟೌನ್ ಪ್ಲಾನಿಂಗ್ನ ಏನು ನಿಯಮಾವಳಿಗಳಿದೆ ಅದನ್ನು ಅನುಸರಿಸಿದಾಗ ಇಂಥ ಸಮಸ್ಯೆಗಳನ್ನು ಹೋಗಲಾಡಿಸ್ಲಿಕ್ಕೆ ಸಾಧ್ಯ. ಈಗ ಇರುವಂಥದ್ರಲ್ಲಿ ಅವರು ಕೇಳ್ತಾ ಇದ್ರೆ ಬಹುಶಃ ಈಗ ಅವರು ರಸ್ತೆಗಳಂತ ಹೇಳ್ತೇವೆ, ರಸ್ತೆಗಳೆಲ್ಲ ನಿರ್ಮಾಣ ಆಗಿದೆ. ಹಿಂದಿನ ಕೆಲವು ನಾವು ಸೇವೆಯಲ್ಲಿದ್ದಾಗ ಗಮನಿಸಿದ್ದೇವೆ, ಆ ರಸ್ತೆಗಳು ನಿಜವಾಗಿ ನಗರಸಭೆಯದ್ದಲ್ಲ, ಖಾಸಗಿ ರಸ್ತೆಯಾಗಿತ್ತು. ಆದರೆ ಆಗ ಹೊಂದಾಣಿಕೆಯಲ್ಲಿ ಏನೋ ಬಿಟ್ಟುಕೊಂಡು ಅದಕ್ಕೆ ಎಲ್ಲ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ನಗರಸಭೆಯ ಆಸ್ತಿಯ ದಾಖಲೆಗಳಲ್ಲಿ ಅದು ರಸ್ತೆ ಅಂತ ದಾಖಲಾಗಿಲ್ಲ, ಅದು ಇನ್ನೂ ಕೂಡ ಖಾಸಗಿ ಜಮೀನು ಅಂತ ಆಗಿದೆ. ಇದರಿಂದ ಈ ಸಮಸ್ಯೆಗಳು ಉಂಟಾಗಿದೆ. ಯಾಕಂದ್ರೆ ಇವತ್ತು ಆ ಜಮೀನನ್ನ ಹಂಚಿಕೆ ಆದಾಗ ಅವರ ಕುಟುಂಬದೊಳಗೆ ಪಾಲು ವಿಂಗಡಣೆ ಆದಾಗ ಯಾರ್ದೋ ಒಬ್ಬನ ಶಾರಿಗೆ ಬರ್ತದೆ. ಆಗ ಅವನು ಈ ತರ ಅಡ್ಡಿ ಆತಂಕಗಳನ್ನು ಮಾಡುವಂತದ್ದು ಬಹುಶಃ ಆ ತರಗಳು ಇರ್ಬೋದು. ಎಸ್ ಸರ್, ನಾವು ವಿಶ್ಲೇಷಣೆ ಮುಂದುವರಿಸೋಣ. ಒಂದು ಕರೆ ಇದೆ, ಮಾತಾಡ್ಸೋಣ. ಹಲೋ ಮೇಡಮ್, ನಮಸ್ತೆ. ತಮ್ಮ ಹೆಸರು? ಹೇಳಿ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಹೇಳಿ ಮೊದಲಿಗೆ. ನೀವು ರಿಟೈರ್ಡ್ ಆಗಿದ್ದೀರಿ ಅಂತ ಇನ್ನೊಂದು ಚಾನೆಲ್ ನಲ್ಲಿ ನೋಡಿದೆ. ಅಲ್ಲ ಮೇಡಮ್, ಮೊದಲಿಗೆ ನಿಮ್ಮ ಹೆಸರು ಹೇಳಿ, ನಿಮ್ಮ ಪರಿಚಯ ಮಾಡಿಕೊಡಿ. ಮತ್ತೆ ನೀವು ಹೇಳಿದ್ದೀರಿ ಈಗ ಸಿಂಗಲ್ ಲೇಔಟ್ ಅದು ಇದು ಅಂತ ಹೇಳಿ ಅದರಿಂದ ಪ್ರಾಬ್ಲಮ್ ಅಂತ ಹೇಳಿ. ನೋಡಿ, ಒಬ್ಬರಿಗೆ 10 ಸೆಂಟ್ಸ್ 25 ಸೆಂಟ್ಸ್ 35 ಸೆಂಟ್ಸ್ ಸ್ಥಳ ಇದ್ರೆ ಅದರಲ್ಲಿ ಸಿಂಗಲ್ ಲೇಔಟ್ ಮಾಡುವಾಗ ಸರ್ಕಾರಕ್ಕೆ ಬಿಡ್ಬೇಕಂತ ಹೇಳುದು ನೀವು ಎಷ್ಟು ಸರಿ ಅಂತ. ಹಲೋ ಮೇಡಮ್, ತಮ್ಮ ಹೆಸರು ತಿಳಿಸಿ ಒಮ್ಮೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಉಡುಪಿಯಿಂದ, ಹೆಸರು ಬೇಡ. ಹೌದಾ? ಹಾಗೆ ಅಲ್ಲ, ಇದು ಆಕ್ಚುಲಿ ಯಾವ ಪ್ರಶ್ನೆ ಯಾವ ಉದ್ದೇಶಕ್ಕೆ ಅಂತ ಗೊತ್ತಾಗ್ಬೇಕು ಅವ್ರಿಗೆ, ಅಂದ್ರೆ ಅದಕ್ಕೆ ಸರಿಯಾಗಿ ಮಾಹಿತಿ ಕೊಡ್ತಾರೆ. ಉದ್ದೇಶ ತೋಡೆಲ್ಲ ಸರಿ, ತೋಡು ಬಿಡುವ ಅಲ್ಲ, ಇದು ಖಾಲಿ ಒಬ್ಬರ ಹತ್ರ ಒಂದು 10 ಸೆಂಟ್
ಅದರಲ್ಲಿ ಸ್ಥಳ ಬಿಡ್ಬೇಕಂತ ಹೇಳಿದ್ರೆ 5 ಸೆಂಟ್ಸ್ 10 ಸೆಂಟ್ಸ್ ನೀವು ಸರ್ಕಾರಕ್ಕೆ ಬಿಡ್ಬೇಕಂತ ಹೇಳಿದ್ರೆ ನಾವು ಕ್ರಾಯಕ್ಕೆ ತಕೊಂಡ ಸ್ಥಳ ಸರ್ಕಾರಕ್ಕೆ ಹೇಗೆ ಬಿಡುದು? ನಮ್ಗೆ ಹಣ ಕೊಡಿ, ನಾವು ಬಿಡ್ತೇವೆ ಹಣ, ಇದು ಸರ್ಕಾರಕ್ಕೆ ಜಾಗ. ನೀವು ಕ್ರಯಕ್ಕೆ ತೆಗೆದುಕೊಳ್ಳುವಾಗ ಆಗ್ಲೇ ಅದು ಅಷ್ಟು ಉಳಿದುಕೊಂಡು ಬಿಡ್ತದೆ ಆಚೆಗೆ, ಅದನ್ನ ಗಮನಿಸಲಿಲ್ಲ ನೀವು. ವರ್ಷ ಆಯ್ತು ಸರ್, ಸುಮಾರು ವರ್ಷ ಆಯ್ತು ತಕೊಂಡು. ಈಗ ನೀವು ಹಣ ಬಿಡ್ಬೇಕು, ಅಲ್ಲಿ ಡೆಡ್ ಎಂಡ್ ಅದು ಇದೆಲ್ಲ ಹೇಳಿ 28 ಫೀಟ್ ಇದ್ದು ರೋಡ್ ಬಿಡ್ಬೇಕು ಹೇಳ್ತೀರಿ. ಅದು 18 ಫೀಟ್ ಡೆಡ್ ಎಂಡ್ ಆದ್ರೆ 18 ಫೀಟ್ ರೋಡ್ ಸಾಕಲ್ವಾ? ಖಂಡಿತ ಅದಕ್ಕೆ ಫೀಟ್ ನೀವು ತೋಡು ಬಿಡ್ಬೇಕಾದ್ರೆ ಇದು ರಸ್ತೆ ಬಿಡ್ಬೇಕಂತ ಹೇಳ್ತೀರಿ ಮಧ್ಯದಲ್ಲಿ. ಅದರ ನಂತರ ನಾನು ಹೇಳುದು ಕೇಳಿ ಸರ್, ಮತ್ತೆ ಉತ್ತರ ಕೊಡಿ. ಅದರ ನಂತರ 28 ಫೀಟ್ ರೋಡ್ ಬಿಡ್ಬೇಕು, ತೋಡು ಮಾಡ್ಬೇಕು, ರಸ್ತೆ ಮಾಡ್ಬೇಕು, ಎಲ್ಲ ಆಯ್ತು. ನಮ್ಗೆ ಬೇಕಾದದ್ದು 18 ಫೀಟ್ ಸಾಕು. ಈಗ ಮಲ್ಪೆ ರೋಡ್ ಎಷ್ಟು ಫೀಟ್ ಉಂಟು ನೋಡಿದ್ರೆ ಸರ್? 18 ಫೀಟ್ ನಾನು ಅಳತೆ ಮಾಡಿದ್ದೇನೆ. 18 ಫೀಟ್ ಮಲ್ಪೆ ರೋಡು, ಅದರಲ್ಲಿ 2 ವೆಹಿಕಲ್ ಸರಾಗವಾಗಿ ಹೋಗ್ತದೆ. ಈಗ ನೀವು 28 ಫೀಟ್ ಡೆಡ್ ಎಂಡ್ ಆದ್ರೂ 28 ಫೀಟ್ ಬಿಡ್ಬೇಕು ಅಂತ ಹೇಳಿ ಒಂದು ಪ್ಲಾನಿಂಗಿನಿಂದ. ಅದರ ನಂತರ ನಾವು ಕ್ರಾಯಕ್ಕೆ ತಕೊಂಡ ಸ್ಥಳ 5 ಸೆಂಟ್ಸ್ ಬಿಡಿ. ಯಾರ ಮಕ್ಕಳಿಗೆ ಆಡ್ಲಿಕ್ಕೆ? ಅಲ್ಲಿ ಪಾರ್ಕ್ ಇಲ್ಲದಿದ್ರೆ ಯಾರ ಮಕ್ಕಳಿಗೆ ಆಡ್ಲಿಕ್ಕೆ? ನಮ್ಗೆ ನಮ್ಮ ಸ್ಥಳ ನಾವು ಕ್ರಾಯಕ್ಕೆ ತಕೊಂಡದ್ದು, ನಾವು ಬಿಡುದಿಲ್ಲ. ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಓಕೆ, ಈಗ 30 ಸೆನ್ಸ್ ಅವರು ಹೇಳ್ತಾ ಇದ್ದಾರೆ. ನಮ್ಮ 35 ನಮ್ಮ ಇದರಲ್ಲಿ ರೌಂಡ್ ಪ್ಲಾನಿಂಗ್ನಲ್ಲಿ 25 ಸೆನ್ಸಿನ ಒಳಗಿದ್ದಕ್ಕೆ ಆ ಲೇಔಟ್ ಸಿಂಗಲ್ ಲೇಔಟ್ ಅಂತ ಹೇಳುವಂಥದ್ದು ಇದರಲ್ಲಿ ಅಂತ ಬಿಡುವಂಥ ಅವಶ್ಯಕತೆ ಇರಲಿಲ್ಲ. ಇಲ್ಲ, ನಾನು ಆವಾಗ ಹೇಳಿದ್ದು ಈ ಎಕರೆಗಟ್ಟಲೆಯಲ್ಲಿ ಕನ್ವರ್ಷನ್ ಮಾಡಿ ಲೇಔಟ್ ಮಾಡುವ ಸಂದರ್ಭಗಳಲ್ಲಿ ಹೇಳಿದ್ದು. ಈಗ 30 ಸೆನ್ಸಿನಲ್ಲಿ ಆದರೂ ಕೂಡ ಅವರಿಗೆ ಹೋಗಲಿಕ್ಕೆ ಬರಲಿಕ್ಕೆ ದಾರಿ ಬೇಕು ಅಂತ ಹೇಳುವಂಥದ್ದು ಇದೆ. ಈಗ ಯಾರಿಗೂ ಅದನ್ನು ತಗೊಂಡು ಸರ್ಕಾರಕ್ಕೆ ಯಾರಿಗೂ ಬೇರೆ ಉಪಯೋಗ ಮಾಡಲಿಕ್ಕಲ್ಲ, ಅವರಿಗೇ ಹೋಗ್ಲಿಕ್ಕೆ ಬರುವಂಥದ್ದು. ಇವತ್ತು ನೋಡಿ, ಹಿಂದೆ ಕಾಲು ದಾರಿ ಇದ್ದದನ್ನು ಇವತ್ತು ಅಲ್ಲಿಯ ಪಬ್ಲಿಕ್ಸ್ ಅವರದೇ ಉದ್ದೇಶಕ್ಕೆ ನಮಗೆ ಇವತ್ತು ವಾಹನಗಳನ್ನು ತಗೊಂಡಿದ್ದೇವೆ ಅದನ್ನು ಬಿಡಿ ಹೇಳ್ತಾ ಇದ್ದಾರೆ. ಮೊದಲು ನಡೆದುಕೊಂಡು ಹೋಗೋ ದಾರಿಯನ್ನು ಕೇಳುತ್ತಿತ್ತು, ಇವತ್ತು ಅದನ್ನ ಅಗಲ ಮಾಡಿಕೊಡಿ, ಅಲ್ಲಿ ವಿವಾದಗಳಾಗ್ತಾ ಇರ್ತದೆ. ಸೊ ಇದನ್ನು ಒಟ್ಟಾರೆಯಾಗಿ ಉದ್ದೇಶ, ಈಗ ಹಳೆಯದನ್ನಕ್ಕೆ ನಾವು ಏನೋ ಇರುವಂಥದ್ರಲ್ಲಿ ಈಗ ಅವರು ಒಂದು ರಸ್ತೆಯ ವಿಚಾರವನ್ನ ಹೇಳಿದ್ರು, ಮಲ್ಪೆ ರಸ್ತೆಗಳನ್ನ. ಖಂಡಿತ ಅದು ತೆಗೆದುಕೊಂಡ ಮೇಲೆ ಅವ್ರಿಗೂ ಕೂಡ ಒಂದು ಅದರಲ್ಲಿ ಜಾಗವನ್ನು ತೆಗೆದುಕೊಳ್ಳುವುದರಿಂದ ಸಮಸ್ಯೆ ಆಗ್ತದೆ. ಮುಂದಾಲೋಚನೆಯನ್ನ ತಲೆಯಲ್ಲಿ ಇಟ್ಟುಕೊಂಡು ಸರ್ಕಾರ ಮುಂದಾಜು ಇಟ್ಟುಕೊಂಡು ಇನ್ನು ಮುಂದೆ 24 ಫೀಟ್ ರೋಡ್ ಬೇಕು. ಇವತ್ತು ದಿನದಿಂದ ನಾನು 10 ವರ್ಷ ಹಿಂದೆ ಅಥವಾ 20 ವರ್ಷ ಹಿಂದೆ ಒಂದು ಮನೇಲಿ 1-2 ವೆಹಿಕಲ್ ಇತ್ತು. ಈಗ ಮನೆ ನಮ್ಮ ಒಬ್ಬ ವ್ಯಕ್ತಿಗೂ 2-3 ವೆಹಿಕಲ್ ಇರ್ತದೆ. ಈ ಗಮನವನ್ನು ಇಟ್ಟುಕೊಂಡು 25 ಫೀಟ್ ಬೇಕು ಅಂತ ಟೌನ್ ಪ್ಲಾನಿಂಗ್ ಆಗ್ತಾ ಉಂಟು. ಈ ಕೆಲವು ಏರಿಯಾಗಳಿಗೆ ಬೇಡದ ಇದ್ದ ಪಕ್ಷದಲ್ಲಿ ನಾವು ಅದಕ್ಕೀಗ ಇನ್ನೊಂದು ಮೀಟಿಂಗ್ ಇದೆ, KDB ಮೀಟಿಂಗ್ ಇದೆ. ಆ ಮೀಟಿಂಗ್ ಅಲ್ಲಿ ಜನರಿಗೆ ತಮ್ಮ ಸಲಹೆಯನ್ನ ಸೂಚನೆಯನ್ನ ಅಥವಾ ಅವಕಾಶ ಉಂಟು, ಅದನ್ನ ನೋಟಿಫಿಕೇಶನ್ ಮಾಡ್ತಾರೆ. ಮೇಡಮ್, ಅದು ಟೌನ್ ಪ್ಲಾನಿಂಗ್ ಅಥಾರಿಟಿ ಅವರು KDB ಮೀಟಿಂಗ್ ಅನ್ನು ಕರೀತಾ ಇದ್ದಾರೆ. ಮೊನ್ನೆ ಮೀಟಿಂಗ್ ಅನ್ನು ಕ್ಯಾನ್ಸಲ್ ಮಾಡಿದ್ದಾರೆ DC ಹೇಳಿ. ಈಗ ಸದ್ಯದಲ್ಲೇ ಕರೀತಾರೆ. ಗ್ಯಾರಂಟಿ ತಿಳಿಸ್ತೇನೆ. ಓಕೆ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಎಸ್ ಸರ್, ಖಂಡಿತವಾಗ್ಲೂ ಇದು ಟೌನ್ ಪ್ಲಾನಿಂಗ್ ಅಲ್ಲಿ ಸುಮಾರು ಸಮಸ್ಯೆಗಳಿದೆ. ಅದು ಸುಲೋಚನಾ ಮೊದಲು ಫೋನ್ ಮಾಡಿರಲ್ಲ, ಹೇಳಿದ್ರೆ ಈ ಸಮಸ್ಯೆಗಳು ನನ್ನ ಗಮನ ಕೂಡ ತುಂಬಾ ಬಂದಿದೆ. 18 ಫೀಟ್ ರೋಡ್ ಬಿಡುವಂತಹದ್ದು ನೋಡಿ, ಕೆಲವು ಏರಿಯಾಗಳಿಗೆ 18 ಫೀಟ್ಗಿಂತ ಅಗತ್ಯ ಇರೋದಿಲ್ಲ, 25 ಫೀಟ್ ಅಗತ್ಯ, 18 ಫೀಟ್ ಸಾಕಾಗ್ತಂದಿಲ್ಲ. ಅದೇನಾಗ್ತಂದ್ರೆ ಇನ್ನು ಮುಂದಿನ ಕಾಲದಲ್ಲಿ ಅದನ್ನ ರೋಡ್ ಅನ್ನು ಕಂಟಿನ್ಯೂ ಮಾಡುವಾಗ, ಈಗ ನನ್ನ ಮನೆ ಜಾಗದ ರಸ್ತೆ ಮಾಡ್ಕೊಳ್ತೇನೆ ಮುಂದೆ ಕೊಡುದಿಲ್ಲ ಅಂತ, ಇದು ಎಷ್ಟೋ ಕೇಸುಗಳು ಉಂಟು. ಈಗ ನನಗೆ ರಸ್ತೆ ಬೇಕು, ನಾನು ಮುಂದೆ ಕೊಡುದಿಲ್ಲ ಅಂದ್ರೆ, ಯಾಕೆ ಅವರು ನನ್ನ ಜಾಗದ 25 ಫೀಟ್ ಉದ್ದ ಆಗಲ್ಲ, 100 ಫೀಟ್ ಉದ್ದ ಹೋದ್ರೆ 2,500 ಸ್ಕ್ವೇರ್ ಫೀಟ್ ಆಯ್ತು, 4 ಸೆಂಟ್ಸ್ 3 ಸೆಂಟ್ ಜಾಗ, 3 ಲಕ್ಷ 4 ಲಕ್ಷ ರೂಪಾಯಿ ದುಡ್ಡು ಉಂಟು, 12 ಲಕ್ಷ ದುಡ್ಡು ಹೋಗ್ತದೆ ಅಂತ ಹೇಳೋದು. ಆದ್ರೆ ಇದರಿಂದ ಪಕ್ಕದವರಿಗೆ ರಸ್ತೆಗಳ ಇಲ್ಲದಿದ್ರೆ ಬ್ಲಾಕ್ ಆಗ್ತದೆ. ಸಿಟಿ ಅಭಿವೃದ್ಧಿ ಆಗುವಾಗ ಕಳ್ಕೊಳ್ಬೇಕಾಗ್ತದೆ. ಆದ್ರೆ ನಾನೇ ಕಳ್ಕೊಳ್ಬೇಕು ಅದು ಕೂಡ ಅವರು ಸಹ ಏನ್ ಹೇಳಿದ್ದಾರೆ ಮೇಡಮ್ ಅವರು, ಅವರ ಕ್ವಶನ್ ಕೂಡ ನಿಜವೇ. ಅದಕ್ಕೆ ಸರ್ಕಾರ ಏನ್ಬೇಕಂದ್ರೆ, ಏನು ನಮಗೆ ಬಿಡ್ತೇವೆ ಮುಂದೆ ಅವರಿಂದ, ಮುಂದೆ ಹೋಗುವವರು ಯಾರು ಕಲೆಕ್ಟ್ ಮಾಡ್ತಾರೆ ಅವರಿಂದ ಸ್ವಲ್ಪ ಭಾಗತ್ವವನ್ನು ಅಥವಾ ಒಂದು ಅರ್ಧಂಶ ಕಾಸ್ಟ್ ಅನ್ನ ಏನಾದ್ರು ಕೊಡಿಸಬೇಕು. ಯಾಕಂದ್ರೆ ಅವರು ಲೇಔಟ್ ಮಾಡಿ ಮಾರಾಟ ಮಾಡುವಂಥದ್ದು ಅದನ್ನ ಮಾಡ್ಬೇಕು. ನಾನು ಇದನ್ನ 2 ಸಾರಿ 3 ಸಾರಿ ಟೌನ್ ಪ್ಲಾನಿಂಗ್ ಇವರು ಹೇಳಿದ ಕ್ವಶನ್ ಕೇಳಿದ್ದೇನೆ. ನೋಡಿ, ನಾನು ನನ್ನ ಮನೆ 25 ಫೀಟ್ ಬಿಡ್ತೇನೆ, ಅವರು ಮುಂದೆ ಅವರು ತನ್ನ ಮನೆ ಅವ್ರ ರೋಡ್ ಟಚ್ ಆಯ್ತು, ಅವರು ಪ್ಲಾನ್ ಆಪಲ್ ನೋಡಿ ಮನೆ ಕಟ್ಕೊಂಡ್ಬಿಟ್ರು, ಅವರು ಮುಂದೆ ಕಟ್ತಾರ ಮಾಡೋ ತೋರಿಸ್ಬೇಕು. ಈಗ ಒಂದು ಪಾಯಿಂಟ್ ಇಂದ ಸರ್ವೆ ಪಾಯಿಂಟ್ ಇಂದ ಒಂದು ಸರ್ವೆ ಪಾಯಿಂಟ್ಗೆ ನಾನು ಬಿಡ್ತೇನೆ, ಆಗ ಅವರ ಮನೆ ರಸ್ತೆ ಟಚ್ ಆಯ್ತು, ಅವರು ಮುಂದೆ ಮಾಡುವಾಗ ರಸ್ತೆ ಆಗಿದೆ ಪ್ಲಾನ್ ಆಪಲ್ ಮಾಡ್ತಾರೆ. ಅದು ಆಗಬಾರ್ದು. ಈ ರಸ್ತೆಯ ಕಂಟಿನ್ಯೂಷನ್ ಹೋಗ್ಬೇಕು. ತಾನು ಪಾಪ ಅವ್ರು ದುಡ್ಡು ಕೊಟ್ಟು ತಗೊಂಡಂತ ಜಾಗವನ್ನ ತನ್ನ ಮನೆ ಬಿಟ್ಟು ಅವರು ಇನ್ನೊಬ್ರು ಧರ್ಮ ಕೊಟ್ಟ ಆಗ್ತದಲ್ವಾ ಅಂತ ಹೇಳೋದು ಅವರ. ಅದನ್ನು ಕೂಡ ಟೌನ್ ಪ್ಲಾನಿಂಗ್ ಮೊನ್ನೆ ಹೇಳಿದಾಗ ಅದಕ್ಕೆ ಅಮೆಂಡ್ಮೆಂಟ್ ಮಾಡ್ಕೊಂಡಿದ್ದಾರೆ. ಒಬ್ಬ ವ್ಯಕ್ತಿ, ಯಾರೇ ವ್ಯಕ್ತಿ ಆದ್ರೂ ಕೂಡ ಅವನ ಸೈಟಿಗೆ ಟಚ್, ರೋಡ್ ಟಚ್ ಆಯ್ತು ಹೇಳಿ, ಆದ್ರೆ ಅವನ ಹಿಂದ್ಗಡೆ ರಸ್ತೆ ಇಲ್ಲ, ಅವನ ಜಾಗದಲ್ಲಿ ಬಿಟ್ಟುಕೊಡ್ಬೇಕು ಹೇಳೋದನ್ನ ಅಮೆಂಡ್ಮೆಂಟ್ ತಗೊಂಡಿದ್ದಾರೆ. ಎಸ್ ಸರ್, ನಾವು ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ. ಒಂದು ಚಿಕ್ಕ ಬ್ರೇಕ್.
ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತಿನ ಕಂದಾಯ ಅದಾಲತ್ನಲ್ಲಿ ನೀವು ಕೂಡ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ನಿಮ್ಮ ಯಾವುದೇ ಪ್ರಶ್ನೆಗಳಿರ್ಬೋದು, ಸಂದೇಹ, ಸಂಶಯ ಅಥವಾ ತೊಡಕುಗಳು, ತೊಂದರೆಗಳು ಯಾವುದೇ ಇದ್ದರೂ ಕೂಡ ಅದಕ್ಕೆ ಸೂಕ್ತ ಮಾರ್ಗದರ್ಶನಕ್ಕಾಗಿ, ಸಲಹೆ ಸೂಚನೆಗಳಿಗಾಗಿ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು. ಅದಕ್ಕೆ ಕೃಷ್ಣ ಹೆಬ್ಬಾರ್ ಅವರಿದ್ದಾರೆ, ಜೊತೆಗೆ ಕೆ ಮುರಳೀಧರ್ ಅವರಿದ್ದಾರೆ. ಇಬ್ಬರು ಕೂಡ ಆ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿ ಮತ್ತು ತಮಗೆ ಬೇಕಾದಂಥ ಉತ್ತರವನ್ನು ಒದಗಿಸಿಕೊಡ್ತಾರೆ. ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಎಸ್ ಸರ್, ಕಾರ್ಯಕ್ರಮದಲ್ಲಿ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆ ಸ್ವಾಗತ. ಸರ್, ನಾವು ಆರಂಭಕ್ಕೆ ಫೋನ್ ಕರೆಗೂ ಮುಂಚೆ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ವಿ. ಅದಕ್ಕೆ ಸರ್ ಒಂದು ಹಂತದಲ್ಲಿ ಉತ್ತರವನ್ನು ಹೇಳ್ತಾ ಇದ್ದರು. ಅದನ್ನು ದಯವಿಟ್ಟು ನಾವು ಮುಂದುವರಿಸೋಣ ಸರ್. ಇವರಿಗೆ ಯಾವ ರೀತಿಯಾಗಿ ಈ ಮಳೆಗಾಲದಲ್ಲಿ ಒಂದು ಸಮಸ್ಯೆಗಳು ಬಂದಾಗ ಟೌನ್ ಪ್ಲಾನಿಂಗ್ ಅಲ್ಲಿ ಅಥವಾ ಇನ್ನೊಂದರಲ್ಲಿ, ಟೌನ್ ಪ್ಲಾನಿಂಗ್ ಅಲ್ಲ, ಈ ಚರಂಡಿ ರಸ್ತೆಗಳಲ್ಲಿ ಇವತ್ತು ಉಡುಪಿ ನಗರದಲ್ಲಿ ಇರುವಂತ 90% ರಸ್ತೆ ಕೂಡ ಇವತ್ತು ಸಾರ್ವಜನಿಕ ರಸ್ತೆ ಅಲ್ಲ, ಖಾಸಗಿ ರಸ್ತೆಗಳು. ಅಂದ್ರೆ ಆ ವ್ಯಕ್ತಿ ಜಾಗದ ಓನರ್ ಹೆಸರಲ್ಲೇ ಉಂಟು. ಅದು ಇವ್ರು ಹೇಳಿದಾಗ ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ರಸ್ತೆಗಳಿಗೆ ಓಡಾಡ್ತಾ ಇದ್ವಿ. ಅದಕ್ಕೆ ನಾನು ಟೌನ್ ಪ್ಲಾನಿಂಗು ಅಥವಾ ನಗರಸಭೆಗೂ DC ಆಫೀಸಿಗೂ ತಹಶೀಲ್ದಾರಿಗೂ ರಸ್ತೆ ಅನ್ನೋದ್ರ ಬಗ್ಗೆ ಏನೂ ತೋರಿಸ್ಲಿಕ್ಕಿಲ್ಲ. ಈಗ ನಾವು ಏನ್ ಮಾಡ್ತೀವಿ, ನಗರಸಭೆಯವರು ಟಾರ್ ಹಾಕಿಬಿಟ್ರೆ ನಮ್ದೇ ರಸ್ತೆ ಅಂತಾರೆ. ಟಾರ್ ಹಾಕಿದಲ್ಲಿ ಮಾತ್ರ ಅದು ಖರ್ಚು ಮಾಡಿ, ಹೌದು, ಹಾಕದಿದ್ದ ಜಾಗಗಳು ಎಷ್ಟು ಉಂಟು. ಅದನ್ನ ನಾವು ಈಗ ನಾನು ಸಂಘಟನೆ ಮಾಡ್ತಾ ಇದ್ದೆ, ಒಂದು ಹೋರಾಟ ಮಾಡ್ತಾ ಇದ್ದೆ. ಅದರ ಬಗ್ಗೆ ಸಾಧಾರಣ ಒಂದು 3 ವರ್ಷದಿಂದ ಹೋರಾಟ. ಒಂದು ರಸ್ತೆಯನ್ನ ಒಬ್ರು ಎನ್ಕ್ರೋಚ್ ಮಾಡ್ಕೊಂಡಿದ್ದಾರೆ. ದಾಖಲೆಗಳಲ್ಲಿ ಟೌನ್ ಪ್ಲಾನಿಂಗ್ ಅಥಾರಿಟಿ ನಾವು ಸಿಂಗಲ್ ಲೇಔಟ್ ಕೇಳುವಾಗ ರಸ್ತೆ ತೋರಿಸಿದ್ದಾರೆ, ಇದರಲ್ಲಿ ಟೌನ್ ಪ್ಲಾನಿಂಗ್ ಅಲ್ಲಿ ಕೂಡ ತೋರಿಸಿದ್ದಾರೆ, ಸಿಂಗಲ್ ಲೇಔಟ್ ಅಲ್ಲಿ ಅಥವಾ ಕನ್ವರ್ಷನ್ ಕೂಡ ತೋರಿಸಿದ್ದಾರೆ. ಆಮೇಲೆ ರಸ್ತೆ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಹತ್ರ ಯಾವುದೇ ಪುರಾವೆಗಳು ಇರಲಿಲ್ಲ. ಅದಕ್ಕೆ ತುಂಬಾ ಪ್ರಯತ್ನ ಮಾಡಿ ಎಲ್ಲ ಪುರಾವೆಗಳನ್ನು ಒಟ್ಟು ಮಾಡಿದ್ದೇನೆ. ಸೊ ಹಾಗೆ ಜನಸಾಮಾನ್ಯರಿಗೂ ತಾನು ಓಡಾಡುವ ರಸ್ತೆಯನ್ನ ನನಗೆ ಓಡಾಡಲಿ ಹಕ್ಕು ಉಂಟ ಇಲ್ಲ ಅನ್ನೋದನ್ನ ಅವನಿಗೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಎಷ್ಟೋ ಜಾಗಗಳು ದಾನಪತ್ರ ಮಾಡಿ ಕೊಡ್ಲಿಲ್ಲ ಇವತ್ತಿಗೂ. ಮತ್ತೆ ಆಗ ಸಿಸ್ಟಮ್ ಕೂಡ ಇರಲಿಲ್ಲ. ನಾನು ಕೂಡ ಲೇಔಟ್ ಮಾಡ್ತಿದ್ದೆ. ಆವಾಗ ಲೇಔಟ್ ಮಾಡಿದಾಗ ಕೂಡ ನಮ್ಮ ಖುಷಿ ಬಂದ ರಸ್ತೆ ಬಿಡದೇವಿನ ಅಲ್ಲಿ ಇಷ್ಟೇ ಬಿಡಬೇಕು. ಯಾವಾಗ ಟೌನ್ ಪ್ಲಾನಿಂಗ್ ಅಥಾರಿಟಿಯಿಂದ ಖಡಕ್ ಆಯ್ತು, ಆಮೇಲೆ ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಬಂತು. ಈಗ ಎಷ್ಟೋ ಜನ ನಾನು ಕೂಡ ಟೌನ್ ಪ್ಲಾನಿಂಗ್ ದೂರ್ತೇನೆ. ದೂರ ವಿಷಯಕ್ಕೆ ದೂರಬೇಕು. ಇದೆಲ್ಲ ಈಗ ಟೌನ್ ಪ್ಲಾನಿಂಗ್ ಮಾಡೋದು ಒಳ್ಳೆ ಕೆಲಸಗಳು. ಒಂದು 20 ಫೀಟ್ 25 ಫೀಟ್ ರೋಡು, ನೀರು ಹೋಗೋ ಚರಂಡಿಗಳು ಅಥವಾ ರೋಡ್ ಡೆಡ್ ಎಂಡ್ ಮಾಡುವಂಥದ್ದು. ಇಲ್ಲದ್ರೆ ನನ್ನ ಮನೆ ಬರ್ಲಿಕ್ಕೆ ರಸ್ತೆ, ಇನ್ನೊಂದು ರಸ್ತೆ ಇಲ್ಲ ಅಂತ ಎಷ್ಟೋ ಸಮಸ್ಯೆಗಳುಂಟು. ಅದನ್ನು ನಾನು ಇವತ್ತು ಹೇಳ್ತೇನೆ. ಈಗ ಈ ನಮ್ಮ ನಗರಸಭೆಯಲ್ಲಿ ಅಥವಾ ಟೌನ್ ಪ್ಲಾನಿಂಗ್ ಅಲ್ಲಿ ರಸ್ತೆ ಅಂತ ತೋರಿಸದೇ ಇರುವ ಜಾಗವು ಪ್ರಕೃತ ರಸ್ತೆ ಆಗಿರೋದನ್ನ ಹೇಗೆ ನೀವು ರಸ್ತೆ ಅಂತ ಹೇಗೆ ನಾವು ನಾಳೆ ನಮಗೆ ಸಲಹೆ ಅದ್ರ ಬಗ್ಗೆ ಕ್ಲಿಯರೆನ್ಸ್ ಮಾಡಿ ಕೊಡ್ತೀವಿ? ರಸ್ತೆ ಬಗ್ಗೆ ಏನು ಕ್ಲಿಯರ್ ಮಾಡಿ ಕೊಡ್ತೀರಿ? ಅವರೇ ಹೇಳಿದರು ಅದನ್ನ. ಈಗ ನಾವು ಸರ್ಕಾರದ ಜಾಗ ಅಲ್ಲ, ಖಾಸಗಿ ಜಾಗ. ಖಾಸಗಿ ಜಾಗವನ್ನು ನಾವು ಇತ್ಯರ್ಥ ಮಾಡಿಕೊಳ್ಳಿಕ್ಕೆ ಹೋದರೆ, ಯಾಕೆಳಿದ್ರೆ ನಮಗೂ ಒಂದು ಲಿಮಿಟೇಷನ್ ಇದೆ. ಖಾಸಗಿ ಜಾಗಕ್ಕೆ ನಾವು ಪ್ರವೇಶ ಆದ ಕೂಡಲೇ ಅಲ್ಲಿ ಸಿವಿಲ್ ಸೂಟ್ ಆಗ್ತದೆ. ಅದು ಎಷ್ಟು ವರ್ಷ ಹೋಗ್ತದೆ ಅಂತ ಹೇಳಿ ಗೊತ್ತಾಗುದೆ. ಆಗ ನಮಗೆ ಏನೇ ಬೇಕಾದ್ರು ನಗರಸಭೆಯವರು ಅದನ್ನ ಅಕ್ವಿಸಿಷನ್ ಮಾಡಿಕೊಂಡು ಅದಕ್ಕೇನಾದ್ರೂ ಪರಿಹಾರವನ್ನ ಕೊಡ್ಲಿಕ್ಕೆ ಅವರು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕಾಗ್ತದೆ. ಅಕ್ವಿಸಿಷನ್ ಎಸ್, ಯಾಕೆಳಿದ್ರೆ ಆ ಜಾಗ ಸಾರ್ವಜನಿಕ ಉದ್ದೇಶಕ್ಕೆ ಬೇಕು ಅಂತೇಳಿ ಇದ್ರೆ ಆ ಅಥಾರಿಟಿ ಯಾರು, ಲೋಕಲ್ ಅಥಾರಿಟಿಯವರು, ನಗರಸಭೆಯವರು, ಅವರು ಅದಕ್ಕೆ ನಮಗೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಅಸಿಸ್ಟೆಂಟ್ ಕಮಿಷನರ್ಗೆ ಭೂ ಸ್ವಾಧೀನಾಧಿಕಾರಿಗಳು ಇರ್ತಾರೆ, ಅವರಿಗೆ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟರೆ ಅದಕ್ಕೆ ಬೇಕಾದಂಥ ಹಣದ ವ್ಯವಸ್ಥೆಯನ್ನು ಅವರು 50% ಡೆಪಾಸಿಟ್ ಎಲ್ಲ ಇಡಬೇಕು. ಅದನ್ನು ಆ ರೀತಿ ತಗೊಳ್ಳಿಕ್ಕಾಗ್ತದೆ. ಇಲ್ಲ, ಹೊಂದಾಣಿಕೆಯ ಮೂಲಕ ಪರಸ್ಪರ ಮಾತುಕತೆಯಿಂದ ಅವರನ್ನು ಮನವೊಲಿಸಿ ಉಚಿತವಾಗಿ ಕೊಡುವ ರೀತಿಯಲ್ಲಿಯೂ ಕೂಡ ನಗರಸಭೆಯವರು ಪ್ರಯತ್ನ ಮಾಡಬಹುದು. ಆದರೆ ನಾವು ಕಂದಾಯ ಇಲಾಖೆಯವರು ಮಾಡಬಹುದು ಅಂತ ಹೇಳಿದ್ರೆ ಮಾತುಕತೆ ನಡೆಸೋದು ದೊಡ್ಡ ವಿಷಯ ಅಲ್ಲ. ಆದರೆ ಅದನ್ನು ಅವರು ಬಿಟ್ಟುಕೊಡ್ಲಿಕ್ಕೆ ಆಗುದೇ ಇಲ್ಲ ಅಂತ ಹೇಳಿದಾಗ ಅವರದ್ದು ಸ್ವಂತ ಜಾಗ, ಖಾಸಗಿ ಜಾಗಕ್ಕೆ ನಮಗೆ ಹೀಗೆ ಪ್ರವೇಶ ಮಾಡಿ ಅದನ್ನು ಬಲಾತ್ಕಾರವಾಗಿ ಸರ್ಕಾರ ಕಿತ್ಕೊಳ್ಳಿಕ್ಕೆ ಎಲ್ಲಿ ಅವಕಾಶ? ಯಾಕಂದ್ರೆ ಅದು ಸಿವಿಲ್ ನೇಚರ್ ಇದ್ದು ಹೋಗ್ತದೆ. ಹಾಗಾಗಿ ಆ ಥರದಲ್ಲೇ ಮಾಡಲಿಕ್ಕೆ ಅವಕಾಶ. ಅಕ್ವಿಷನ್ ಮಾಡಿಕೊಂಡು ಹೋಗೋದು, ಪರಿಹಾರ ಕೊಡಬೇಕೇ ಬಿಡಬೇಕಾ, ಅದು ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಪ್ರಕಾರ ಅದರದ್ದು ಆ ಪರಿಹಾರದ ಮೌಲ್ಯವನ್ನು ಕೊಡ್ಲಿಕ್ಕೆ ಆಗುತ್ತೆ. ಆ ಥರ ಮಾಡಲಿಕ್ಕೆ ಅವಕಾಶ ಇದೆ. ಆದರೆ ಟೌನ್ ಪ್ಲಾನಿಂಗ್ ಅಲ್ಲಿ ಟೌನ್ ಪ್ಲಾನಿಂಗ್ ಸಿಂಗಲ್ ಲೇಔಟ್ ರಸ್ತೆಯನ್ನು ತೋರಿಸಿ ಆಮೇಲೆ ದಾನಪತ್ರ ಮಾಡಿ ಕೊಡದೆ ಡೋರ್ ನಂಬರ್ ಮಾಡ್ಕೊಂಡ್ರೆ ಟೌನ್ ಪ್ಲಾನಿಂಗ್ ಅಲ್ಲಿ ನಗರಸಭೆಯಲ್ಲಿ ಆಕ್ಟ್ ಇದೆ. ಆಕ್ಟ್ 177 ಆಕ್ಟ್ ಪ್ರಕಾರ ಸರ್ಕಾರಕ್ಕೆ ಸುಮೋಟ್ ಅಧಿಕಾರವನ್ನ, ತಹಶೀಲ್ದಾರಿಗೆ ಸುಮೋಟ್ ಅಧಿಕಾರವಾಗಿ ಆ ಜಾಗವನ್ನ ಕಬ್ಜೆ ತಗೊಳ್ಳೋ ಅಧಿಕಾರ ಇದೆ. ಈಗ ಎಷ್ಟೋ ತಹಶೀಲ್ದಾರ್ ಇದ್ರ ಬಗ್ಗೆ ಗಮನ ಕೊಡಲಿಲ್ಲ. ಅವರು ಆ್ಯಕ್ಚುಲಿ ಸರ್ಕಾರಕ್ಕೆ ಇವತ್ತು ನಾನು ಈ ಪ್ಲಾನಲ್ಲಿ ತೋರಿಸ್ತೇನೆ, ನಾನು ರಸ್ತೆಯನ್ನು ತೋರಿಸ್ತೇನೆ, ನಾನು ಮನೆ ಕಟ್ಟೋದನ್ನು ಎನ್ಕ್ರೋಚ್ ಮಾಡಿ ಮನೆ ಕಟ್ತೇನೆ ಅಥವಾ ಆ ರಸ್ತೆಯನ್ನು ಕಂಪೌಂಡ್ ಕಟ್ತೇನೆ. ಆಗ ನಗರಸಭೆಯವರು ತಾಲೂಕು ಕಚೇರಿಗಳಿಗೆ ತನ್ನ ಅಹವಾಲ ಕೊಟ್ಟು DC ಮುಖಾಂತರ ಕೊಟ್ಟು ಈ ಜಾಗ ಇಂತಿಂಥ ಕಾರಣ ಬಂದಿದ್ದು ನನಗೆ ರಸ್ತೆಯನ್ನು ಕೊಟ್ಟು ಬಿಟ್ಟುಕೊಡ್ಬೇಕಂತ ಬಿಟ್ಟುಕೊಡ್ಲಿಲ್ಲ ಇವರು ಅಂತೇಳಿ. ಆ್ಯಕ್ಚುಲಿ ಟೌನ್ ಪ್ಲಾನ್ ನಗರಸಭೆಯವರು ಡೋರ್ ನಂಬರ್ ಕೊಡಬೇಕಾದ್ರೆ ದಾನಪತ್ರ ಮಾಡಿ, ಈಗ ದಾನಪತ್ರ ಮಾಡಿದ್ರೆ ಕೊಡೋದಿಲ್ಲ ಯಾರಿಗೂ. ಡೋರ್ ನಂಬರ್ ಆಗಬೇಕಾ, ನೀವು ದಾನಪತ್ರ ಕೊಡಿ, ಆಗ ಡೋರ್ ನಂಬರ್.
ಅದಕ್ಕೆ ಸರಿಯಾದ ಏನು ಟೌನ್ ಪ್ಲಾನಿಂಗ್ ಅಲ್ಲಿ ಏನು ತೋರಿಸಿದ್ದೀರಿ ಸಿಂಗಲ್ ಲೇಔಟ್ ಮಾಡಿ ನಾನು ಎಷ್ಟು ಜಾಗ ರಸ್ತೆ ಬಿಟ್ಟು ತೋರಿಸಿದ್ದೀರಿ ಆ ರಸ್ತೆ ಅಂಶವನ್ನ ದಾನಪತ್ರ ಮಾಡಿ ಕೊಟ್ಟರೆ ಮಾತ್ರ ನಿಮಗೆ ಡೋರ್ ನಂಬರ್ ಕೊಡ್ತಾರೆ. ಈ ಮೊದಲು ಆದಕ್ಕೆ ಇವ್ರು ಹೇಳಿದ ಕಾಂಪ್ರಮೈಸ್ ವೇ ಇತ್ತು, ಬಿಡ್ತಾ ಇದ್ರು, ನಾ ಕೊಡ್ತಾ ಇದ್ದೆ ಕೊಡ್ತೀವಿ. ಈಗ ಮಾಡಿದ ಆಗ ಮೊದಲು ಆದದಕ್ಕೆ ಈಗ ಸೆಕ್ಷನ್ 177 ಪ್ರಕಾರ ತಹಶೀಲ್ದಾರರು ತಾಲೂಕು ದಂಡಾಧಿಕಾರಿಯವರು ತನ್ನ ಸುಮೋಟ್ ಅಧಿಕಾರನ ಚಲಾವಣೆ ಮಾಡಿ ಆ ಜಾಗವನ್ನ ತಾನು ತಗೊಳ್ಬಹುದು. ಮತ್ತೊಂದು ಕಾನೂನು, ಈಗ ಒಂದು ಕಾನೂನಿದೆ. ಇದನ್ನ ಎಷ್ಟು ಮಟ್ಟಿಗೆ ಆ ಥರದ್ದಿಲ್ಲ. ಅಲ್ಲಿ ಏನು ಹೇಳಿದರೆ ಜಾಗ ಬಿಡುವಂಥದ್ದನ್ನ ಈಗ ಕನ್ವರ್ಷನ್ ಮಾಡುವಾಗ ರಸ್ತೆಗೆ ಅಂತೇಳಿ ಬಿಟ್ಟು ಕೊಟ್ಟಿರ್ತಾರೆ, ಅದನ್ನು ಅಲ್ಲಿ ರಸ್ತೆಗೆ ಬಿಡದೆ ಖಾಸಗಿ ಮನೆಯನ್ನ ಕಟ್ಟಿದಾಗ ಅಂಥದ್ರಲ್ಲಿ ನಾವು ಕನ್ವರ್ಷನ್ ಕಾಂಪೌಂಡ್ ಕಟ್ಟಿದ್ರೆ ಯಾವುದು ನಾವು ಭೂ ಪರಿವರ್ತನೆಯ ಒಂದು ಆದೇಶವನ್ನು ಕೊಟ್ಟದ್ರಲ್ಲಿ ಅದರ ನಿಯಮಗಳ ಉಲ್ಲಂಘನೆ ಅಡಿಯಲ್ಲಿ ಅದನ್ನ ರಸ್ತೆಗೆ ಅಂತೇಳಿ ನಾವು ಮಾಡಿಸ್ಲಿಕ್ಕೆ ಅದನ್ನು ನಾವು ಅವರಿಗೆ ಖಂಡಿತ ಅದನ್ನು ತೆಗೆಸಿಕೊಡ್ಬೋದು, ಅಂಥದ್ದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ. ಒತ್ತಾಯವಾಗಿ ಇದನ್ನು ಪಡೆದುಕೊಳ್ಳಿಕ್ಕೆ ಅಲ್ಲಲ್ಲ ಒತ್ತಾಯ ಹೇಳಿದ್ರೆ ಅವರು ಭೂ ಪರಿವರ್ತನೆಗೆ ಅಂತ ಒಂದು ಅರ್ಜಿ ಕೊಟ್ಟು ನಮ್ಮಿಂದ ಒಂದು ಹಿಂಬರಹ ತಕೊಂಡು ಅಥವಾ ಜಿಲ್ಲಾಧಿಕಾರಿಗಳ ಆದೇಶ ತಕೊಂಡು ಅಲ್ಲಿ ಆ ಜಾಗಕ್ಕೆ ಇಂತಿಷ್ಟು ರಸ್ತೆಯನ್ನ ತೋರಿಸಿರ್ತಾರೆ, ಅದನ್ನು ಆ ರಸ್ತೆಯನ್ನ ಹಾಗೆಯೇ ಊರ್ಜಿತದಲ್ಲಿ ಇರಿಸಬೇಕು ಅಂತ ನಮ್ಮ ಆದೇಶದಲ್ಲಿ ಒಂದು ಶರ್ತ ಹಾಕಿರ್ತಾರೆ. ಆ ಶರ್ತವನ್ನು ಉಲ್ಲಂಘಿಸಿ ಇವರು ರಸ್ತೆಗಿಂತ ಬಿಟ್ಟಂತಹ ಜಾಗದಲ್ಲಿ ಕಾಂಪೌಂಡ್ ವಾಲ್ ಮತ್ತು ಏನನ್ನ ಕಟ್ಟಿದ್ರೆ ಅಂಥದನ್ನು ತೆರವುಗೊಳಿಸ್ಲಿಕ್ಕೆ ಖಂಡಿತ ಯಾರು ರಸ್ತೆಗೆ ಅಂತಲೇ ಅವರು ಕೊಡ್ಬೇಕು ಅಥಾರಿಟಿ ಅವರು ಹೇಳಿದಾಗ ಖಂಡಿತ ಅದನ್ನು ಬಿಡಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಅದು ರಸ್ತೆಗೆ ಅಂತ ಮೀಸಲಾದ. ಅದಕ್ಕೋಸ್ಕರ ಇವತ್ತು ಟೌನ್ ಪ್ಲಾನಿಂಗ್ನವರು ಮತ್ತು ಮಹಾನಗರ ಪಾಲಿಕೆ ಅಥವಾ ನಗರಸಭೆಯವರಾದರೆ ಅದನ್ನು ಅವರಿಗೆ ದಾನಪತ್ರವನ್ನು ಮಾಡಿ ಕೊಡು, ನಾವು ಕನ್ವರ್ಷನ್ ಆಗುವ ಮೊದಲು ಆ ದಾನಪತ್ರ ತಂದು ಕೊಡಿ ಅಂತ ಕೇಳ್ತಾ ಇರ್ತೇವೆ. ಸೊ ಅಥವಾ ಅಲ್ಲಿ ಲೇಔಟ್ ಅಪ್ರೂವ್ ಆಗಬೇಕಾದ್ರೆ ಆ ದಾನಪತ್ರ ಮಾಡಿದರೆ ಮಾತ್ರ ಅಲ್ಲಿ ಕೊಡುವಂಥದ್ದು ಈಗ ವ್ಯವಸ್ಥೆಯಲ್ಲಿದೆ, ಖಂಡಿತ ಇದೆ. ಎಸ್ ಸರ್. ಹಾಗೆ ಮತ್ತೊಂದು ಈಗ ಮಳೆಗಾಲದಲ್ಲಿ ಸಮಸ್ಯೆ ಉದ್ಭವ ಆಗ್ತಕ್ಕಂಥದ್ದು, ಕೆಲವು ಕೃತಕ ನೆರೆ ಬರ್ತಕ್ಕಂಥದ್ದು. ಯಾಕೆಂದರೆ ಈಗ ನಿನ್ನೆ ಅಷ್ಟೇ ನಾವು ಒಂದು ಸುದ್ದಿಯಲ್ಲಿ ನೋಡಿದಾಗ ಈ ಹೆದ್ದಾರಿ ಪ್ರಾಧಿಕಾರದವರು ಹೆದ್ದಾರಿಯನ್ನು ನಿರ್ಮಿಸಬೇಕಾದ್ರೆ ಪಕ್ಕದಲ್ಲಿರುವ ಹಳ್ಳಿಗಳಿಗೆ ಎರಡೂ ಕಡೆ ಬದಿಯಲ್ಲಿರ್ತಕ್ಕಂಥ ಚರಂಡಿಗಳನ್ನು ಡೆಮಾಲಿಸ್ ಮಾಡಿ ತಮ್ಮ ಕೆಲಸ ಕಾಮಗಾರಿ ಆರಂಭ ಮಾಡೋದ್ರಿಂದ ಅಲ್ಲಿ ಬರ್ತಕ್ಕಂಥ ಮಳೆ ನೀರೆಲ್ಲ ಹಳ್ಳಿಗಾಡಿನ ಮನೆಯವರಿಗೆ ತುಂಬುವುದು, ಅಲ್ಲಿ ಸಮಸ್ಯೆ ಆಗುವುದು, ಇದೆಲ್ಲ ಪ್ರಕೃತಿ ಅದಕ್ಕೆ ಸರಿಯಾದ ರೀತಿ ಇದ್ದದ್ದನ್ನು ಹೊಡೆದಾಕಿ ಕ್ರಿಯೇಟ್ ಮಾಡಿದ್ದಾರೆ ಈ ರೀತಿ ಸಮಸ್ಯೆನ. ಈಗ ಅವರು ಯಾರ ಹತ್ರ ಹೋಗ್ಬೇಕು, ತಹಸೀಲ್ದಾರ್ನ ಕೇಳಬೇಕು, ಅದು ಕೂಡ ಈಗ ಒಂದು ನೆರೆ ಹಾವಳಿನೇ ಅವರಿಗೆ. ಅಲ್ಲ, ಕರೆಕ್ಟ್. ಈಗ ನೀವು ಹೇಳಿದ ಪ್ರಕಾರ ನೀವು ಈಗ ಹೇಳಿದಿರಿ ಹೆದ್ದಾರಿ ಪ್ರಾಧಿಕಾರದವರು, ರಾಷ್ಟ್ರೀಯ ಹೆದ್ದಾರಿ ಗುತ್ತಿಗೆದಾರರು ಇರ್ತಾರೆ. ಈಗ ಅದು ಯಾವ ಕಾರಣದಿಂದ ನೆರೆ ಬಂತು ಅಂತ ಹೇಳುವಂಥದ್ದನ್ನು ಗೊತ್ತಾದ್ರೆ ಅವರಿಂದಲೇ ಅದನ್ನು ಭರಿಸಿ ಆ ಖರ್ಚನ್ನು ಅವರಿಂದ ಭರಿಸಿ ಅದಕ್ಕೆ ಬೇಕಾದಂಥ ಪರಿಹಾರ ಉಪಾಯವನ್ನು ನಮ್ಮ ಜಿಲ್ಲಾಡಳಿತ ಅದರ ನಮ್ಮ ಇಂಜಿನಿಯರಿಂಗ್ ಟೀಮ್ ಅವ್ರದ್ದು ಇರ್ತಾರೆ, ಅದನ್ನು ಯಾವ ರೀತಿಯಲ್ಲಿ ಬಗೆಹರಿಸಬೇಕು ಅಂತ ಹೇಳುವಂಥದ್ದನ್ನು ಮಾಡಿಕೊಂಡು ಆ ಖರ್ಚನ್ನು ಅವರಿಂದ ಭರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಕಾನೂನಲ್ಲ, ಅಲ್ಲಿಯ ನಮ್ಮ ತಾಂತ್ರಿಕ ತಜ್ಞರಿದ್ದಾರೆ, 2 ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಪಬ್ಲಿಕ್ ವರ್ಕ್ PWD ಮತ್ತು ಜಿಲ್ಲಾ ಪಂಚಾಯತ್ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಲ್ಲಿ ಕೂಡ ಇಂಜಿನಿಯರ್ ಇರ್ತಾರೆ. ಸೊ ಅವರಿಂದಾಗಿ ಆಗಿದ್ದಿದ್ರೆ ಈಗ ನೀವು ಹೇಳಿದ ಪ್ರಕಾರ ಖಂಡಿತ ಅವರ ಮೂಲಕನೇ ಅದನ್ನು ಮಾಡಿಸಿಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳು ವ್ಯವಸ್ಥೆ ಮಾಡ್ತಾರೆ. ಇಲ್ಲ ನಮ್ಮ ಈ ಕರ್ನಾಟಕ ಸರ್ಕಾರದ ವತಿಯಿಂದ ಆಗುವಂಥ ನಮ್ಮ ಜಿಲ್ಲಾ ಪಂಚಾಯತ್ ರಸ್ತೆಗೆ ಅಥವಾ PWD ರಸ್ತೆಗಳ ಆಗಿದ್ದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಅದನ್ನು ಮಾಡಿಸಲಾಗ್ತದೆ. ಇನ್ನು ಕೃತಕ ನೆರೆಗಳು ಹೇಳುವಂಥದ್ದು ಈಗ ಲೇಔಟ್ಗಳಾದಂಥ ಎಲ್ಲೆಲ್ಲಿ ಮನೆ ಕಟ್ತಾರೆ ಅದು ಕೆಲವೊಮ್ಮೆ ಆ ಕಂಡೀಷನ್ಗೆ ತಕ್ಕಂತೆ ಮನೆ ಕಟ್ಟದೇ ಇದ್ದಾಗ ಈ ಥರದ ಅವ್ಯವಸ್ಥೆಗಳಾಗುವಂಥದ್ದು ಇದೆ. ಖಂಡಿತ ಸರ್. ಇದು ಎಷ್ಟು ಮಟ್ಟಿಗೆ ಸಾಧ್ಯತೆ ಇದೆ ಜನರಿಗೆ ಈ ರೀತಿಯಾಗಿ ಒಬ್ಬ ಕಾಂಟ್ರಾಕ್ಟರ್ ಕಡೆಯಿಂದನೋ ಅಥವಾ ಇನ್ನೊಂದು ಕಡೆಯಿಂದೋ ತಾವು ಏನು ಹಾಳಾಗಿದ್ದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯಾ ಸರ್? ಈಗ ಅವರು ಕಾನೂನಾತ್ಮಕವಾಗಿ ಅವಕಾಶವಿದೆ ಅಂತ ಹೇಳ್ತಾ ಇದ್ದಾರೆ, ಅದು ಯಾವ ರೀತಿಯಾಗಿ ವಾಸ್ತವ ಸಾಧ್ಯತೆ ಇದೆಯಾ ಅಂತ ಸರ್? ಇದು ನೀರು ಹೋಗುವಂಥದ್ದು ಗ್ರಾವಿಟಿ ಪವರ್ನಲ್ಲಿ, ಏರಿನ ನೀರು ತಗ್ಗು ಜಾಗಕ್ಕೆ ಹೋಗುವಂಥದ್ದು ಸಾಮಾನ್ಯ. ಅದಕ್ಕೆ ಅದು ಹೇಗೆ ಪ್ರಕೃತಿ ಹೇಗಿತ್ತು ಅಂದ್ರೆ ಅದು ತಾನೇ ಹುಡ್ಕೊಂಡು ಹೋಗ್ತಾ ಇತ್ತು. ಯಾಕಂದ್ರೆ ಆಗ ಜನವಸತಿ ಕಮ್ಮಿ ಇತ್ತು, ನೀರಿನ ಅಗತ್ಯ ಜನಗಳಿಗಿತ್ತು. ಈಗ ಏನು ಮಾಡಿ ಗದ್ದೆಗಳಲ್ಲಿ ನಿತ್ಯ ನೀರು ಬೇಕಿತ್ತು, ಆಗ ಅವ್ನು ಕಟ್ಟುವಂಥದ್ದು ತಾನು ಸ್ಟಾಕ್ ಇಟ್ಕೊಳ್ಳೋದು ಮಾಡ್ತಾ ಇದ್ದ. ಈಗ ಒಬ್ಬ ರೈತಾಪಿ ಜನರು ಅಥವಾ ತನ್ನ ಗದ್ದೆಗೋ ತೋಟಕ್ಕೋ ನೀರು ಬೇಕು ಅನ್ನೋ ಒಂದು ಕಟ್ಟಿ ತನ್ನ ನೀರು ಸ್ಟಾಕ್ ಮಾಡ್ತಾರೆ. ಈಗ ಜನರು ಏನು ಮಾಡಿದ್ರೆ ಅಲ್ಲಿ ಲೇಔಟ್ ಮಾಡಿ ಕಾಂಕ್ರೀಟ್ ರೋಡ್ ಮಾಡಿ ಎಲ್ಲ ನೀರು ಬಿಡ್ತಾ ಇದ್ದಾರೆ. ಅದು ಕೂಡ ಒಂದು ಪ್ರಕೃತಿ ವಿಕೋಪಕ್ಕೆ ಕಾರಣ. ಈಗ ಮೊದಲಿನ ಕಾಲದಲ್ಲಿ ಒಂದು ಗದ್ದೆ ಇತ್ತು, ಈಗ ಆ ಗದ್ದೆಯನ್ನು ತುಂಬಿಸಿ ಲೇಔಟ್ ಮಾಡಿದ್ದಾರೆ. ಆ ಗದ್ದೆನ ಒಂದು ನೀರು ನಿಲ್ತಾ ಇತ್ತು, ನೀರಿನಿಂದ ಭೂಮಿ ಅಂತರ್ಜಲ ಕೂಡ ವೃದ್ಧಿ ಆಗ್ತಾ ಇತ್ತು. ಈಗ ನೀರಿಲ್ಲ ಅಂತ ಬೊಬ್ಬೆ ಹಾಕ್ತಾರೆ ಇವರು. ಎಲ್ಲರ ಮನೆಯಲ್ಲಿ ಒಂದು ಕಡೆ ನೀರು ನಿಲ್ಲಿಸುವ ವ್ಯವಸ್ಥೆ ಮಾಡ್ತಾ ಇಲ್ಲ, ಎಲ್ಲ ನೀರು ಇಳಿದು ಒಂದು ಕೊಡ ಕೂಡ ಯಾರ ಮನೆ ಅಂಗಳ ನಿಲ್ಲುದಿಲ್ಲ, ಎಲ್ಲ ಇಂಟರ್ಲಾಕ್ಸೋ ಕಾಂಕ್ರೀಟೋ ಹಾಕಿ ಎಲ್ಲ ಸರ್ಕಾರಿ ತಾವಡೆ ಬಿಟ್ಬಿಡ್ತಾರೆ. ಇದು ಕೂಡ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಬಂತು. ಈಗ ವರ್ಷದಿಂದ ವರ್ಷಕ್ಕೆ ಮಳೆ ಕೂಡ ಜಾಸ್ತಿ ಆಗ್ತಾ ಉಂಟು. ಈಗ ಭೂಮಿ ಟೆಂಪರೇಚರ್ ಜಾಸ್ತಿ ಆಗಿದೆ, ಜಾಸ್ತಿ ಮಳೆ ಆಗ್ತಾ ಉಂಟು. ಇದು ಕೂಡ ವ್ಯವಸ್ಥೆಗಳೇನಂದ್ರೆ
ಈ ಲೇಔಟ್ ಮಾಡುವಾಗ ಈಗ ನೀವು ಮೊದಲಿನ ಏನು 3 ಫೀಟ್ ನೀರುಗಳು ಹೋಗುವ ಜಾಗ ಇದ್ರೆ ಇನ್ನು 2 ಫೀಟ್ ಅಗಲ ಮಾಡಿ 5 ಫೀಟ್ ಅಗಲ ಮಾಡಬೇಕು, ಅಥವಾ ಡೆಪ್ತ್ ಅನ್ನು ಜಾಸ್ತಿ ಮಾಡಬೇಕು. ಈಗ ಹೈವೇ ಎಲ್ಲ ಮಾಡ್ತಾ ಇದ್ದಾರೆ, ಮೊದಲು ಸಣ್ಣದ್ದು ತೋಡುಗಳನ್ನು ದೊಡ್ಡದು ಮಾಡ್ತಾ ಇದ್ದಾರೆ, ಒಂದು ಸಣ್ಣ ಸಣ್ಣ ನೀರು ಹೋಗೋದು. ಯಾಕಂದ್ರೆ ಇದನ್ನ ಆ ಮಳೆ ಪ್ರಮಾಣ ಜಾಸ್ತಿ ಆಗೋದಿಲ್ಲ. ಸರ್ವೆ ಮಾಡುವಾಗ ಏನು 1% 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಜಾಸ್ತಿ ಮಳೆ ಬರ್ತಾ ಇದೆ. ಬಟ್ ಆದ್ರೆ ಈಗ ಭೂಮಿಯಲ್ಲಿ ನೀರು ಇಂಗು ಅಂಶ ಕಮ್ಮಿ ಆಗಿದೆ. ಹೌದು, ಇದನ್ನ ಯಾರು ಸರಿಯಾಗಿ ಪರಿಗಣನೆ ಮಾಡ್ತಾ ಇಲ್ಲ, ಗಮನಿಸ್ತಾ ಇಲ್ಲ. ಒಂದು ಮೊದಲು ಮಣ್ಣು ರಸ್ತೆಗಳಿತ್ತು, ಆ ಮಣ್ಣು ರಸ್ತೆಯಲ್ಲಿ ನೀರು ಕುಡಿತಾ ಇತ್ತು, ತೋಡಲ್ಲಿ ನೀರು ನಿಲ್ತಾ ಇತ್ತು, ಅಥವಾ ಕಟ್ಟುಗಳನ್ನ ಕಟ್ಟಿ ನೀರನ್ನು ಸ್ಟಾಕ್ ಮಾಡ್ತಾ ಇತ್ತು. ಈ ಎಲ್ಲ ಕಾರಣಗಳಿಂದ ನೀವು ಹೇಳಿದ ಹಾಗೆ ಕೃತಕ ನೆರೆಗಳು ಬರ್ತಾ ಇರಲಿಲ್ಲ. ಈಗ ಏನ್ ಮಾಡ್ತಾರೆ, ಯಾರಿಗೂ ನೀರಿನ ಅಗತ್ಯ ಇಲ್ಲ. ಮಳೆಗಾಲದ ಮಳೆ ನೀರನ್ನ ಹಿಡಿದಿಡುವ ವ್ಯವಸ್ಥೆ ಯಾರತ್ತೂ ಇಲ್ಲ, ಯಾರು ಅಗತ್ಯವಿಲ್ಲ ಯಾರಿಗೂ. ಈಗ ಯಾಕಂದ್ರೆ ನಗರಸಭೆ ನೀರಿಲ್ವಾ, ನಗರಸಭೆ ಉಂಟು, ಮುನ್ಸಿಪಾಲಿಟಿ ಟ್ಯಾಪ್ ನೀರು ಬರ್ತದೆ ಅಂತೇಳಿ ಜನ ಮಾಡ್ತಾರೆ. ತಾನು ನೀರನ್ನ ಸ್ಟಾಕ್ ಮಾಡಬೇಕು, ತಾನು ಇಂಗು ಗುಂಡಿ ಮಾಡಬೇಕು, ನನ್ನ ಭೂಮಿ ಮೊಸರು ಜಾಸ್ತಿ ಆಗ್ತದೆ ಅನ್ನೋ ಗಮನ ಜನರಲ್ಲಿಲ್ಲ. ಯಾಕಂದ್ರೆ ಅಷ್ಟು ಜಾಗ ಕೂಡ ಇಲ್ಲ. ಒಂದು ಕಾಲದಲ್ಲಿ ಜಾಗದ ಮೌಲ್ಯ ಕಮ್ಮಿ ಇತ್ತು, ಎಕರೆಗಟ್ಟಲೆ ಜಾಗಗಳು ವ್ಯಕ್ತಿಗಳ ಹತ್ರ ಇತ್ತು. ಈಗ ಜಾಗದ ಮೌಲ್ಯ ಜಾಸ್ತಿ ಆದ್ರಿಂದ ಜಾಗದ ಪ್ರಾಪರ್ಟಿ ಅಂತೇಳಿ ಚಿರಾಸ್ತಿಗಳು ಸಣ್ಣದಾಗ್ತಾ ಇದೆ, ಅದರಲ್ಲಿ ವಿಭಾಗಗಳು ಹಾಗೆ ಸಣ್ಣ ಆಗ್ತಾ ಇದೆ. ಹಾಗೆ ನೀರ ಸ್ಟಾಕ್ ಹೊಡೋ ಶಕ್ತಿ ಕೂಡ ಇಲ್ಲ. ಈ ಸಮಸ್ಯೆಗಳು ಹೇಗೆ ಪರಿಹಾರ ಅಂತ ಹೇಳುವುದನ್ನ ಅಂದ್ರೆ ಅಲ್ಲಿ ನಗರಸಭೆಗಳಿಗೆ ನೀವು ಟೌನ್ ಪ್ಲಾನಿಂಗ್ ಹೇಳ್ತಿದ್ದಾರೆ, ನಾವು 5 ಸೆಂಟ್ ಜಾಗದಲ್ಲಿ 1 ಎಕರೆ ಜಾಗದಲ್ಲಿ ಅದರಲ್ಲಿ ಒಂದು ಅಂಶವನ್ನು ಇಂಗು ಗುಂಡಿಯಲ್ಲಿ ಮಾಡಬೇಕು. ಆ ನೀರು, ಆ ಪ್ರದೇಶ ನೀರುಗಳು ಆದಷ್ಟು ಆ ಭೂಮಿಯಲ್ಲಿ ಇಳಿಯುವಾಗ ಮಾಡಬೇಕು. ಇವರು ಕೆರೆ ಅಭಿವೃದ್ಧಿಯಲ್ಲಿ ತಗೊಳ್ತಾರೆ. ಕೆರೆ ಅಭಿವೃದ್ಧಿ ಶುಲ್ಕದಲ್ಲಿ ಇಂತಹ ಇಂಗು ಗುಂಡಿಗಳನ್ನು ಅಭಿವೃದ್ಧಿ ಮಾಡಿ ಆಯಾಯ ಜಾಗಗಳಲ್ಲಿ ನೀರು ಅಲ್ಲೆಲ್ಲಿ ಇಂಗು ಹಾಗೆ ಮಾಡಬೇಕು. ಈಗ 2 ಎಕರೆ ಜಾಗ ಲೇಔಟ್ ಮಾಡುವಾಗ ನಿಮಗೆ 90 ಸೆಂಟ್ ಜಾಗವನ್ನು ನಗರಸಭೆನ ಬಿಟ್ಟು ಕೊಡ್ತೇವೆ, ಟೌನ್ ಪ್ಲಾನಿಂಗ್ಗೆ ಬಿಟ್ಟು ಕೊಡ್ತೇವೆ. ಅಂದ್ರೆ ನಗರಸಭೆ ಮಾಡ್ತಾರೆ. ಅದರಲ್ಲಿ ಕೊನೆಯ ಪಕ್ಷ ಒಂದು 10 ಸೆಂಟ್ ಜಾಗದಲ್ಲಿ ಆದರೂ ಒಂದು ಇಂಗು ಗುಂಡಿಗಳನ್ನು ಮಾಡಿ ಆ ಭೂಮಿಯಲ್ಲಿ ನೀರು ಇಳಿಯುವಾಗ ಮಾಡಬೇಕು. ಯಾಕಂದ್ರೆ ಈಗ ಮೊದಲನೇ ಗದ್ದೆಗಳಿಲ್ಲ. ಹೌದು ಹೌದು. ಇದು ಈಗ ನೀರು ಇಂಗು ಮಾಡೋದ್ರಿಂದ ಆ ಪರಿಸರದ ಬಾವಿಗಳಲ್ಲಿ ಕೂಡ ನೀರು ಜಾಸ್ತಿ ಆಗ್ತದೆ. ಹೌದು ಹೌದು. ಮತ್ತೆ ಈ ಕೃತಕವಾಗಿ ಬರುವಂತ ಅನಾಹುತಗಳನ್ನು ಕೂಡ ತಡೆಗಟ್ಟಲಿಕ್ಕೆ ಸಾಧ್ಯ ಉಂಟು. ನನ್ನ ಒಂದು ಥಿಂಕಿಂಗ್ ಅಂತ. ಸರ್, ಖಂಡಿತ. ಈಗ ಈ ಒಂದು ಕಾಮಗಾರಿಗಳು ಆರಂಭ ಆಗ್ತಕ್ಕಂಥದ್ದು ಹಿಂದೆ ಮುಂದೆ ಆಗ್ತಾ ಇದೆ ಸರ್. ಈಗ ಬೇಸಿಗೆಯಲ್ಲಿ ಆರಂಭ ಮಾಡಿದ್ದು ಮಳೆಗಾಲದಲ್ಲಿ ಮುಂದುವರಿಯೋದು ಅಥವಾ ಮಧ್ಯದಲ್ಲಿ ಸ್ಥಗಿತಗೊಳ್ತಕ್ಕಂಥದ್ದು ಈ ಸುಮಾರು ಈಗ ಈ ಸಿಟಿ ಪ್ರದೇಶಗಳಂತೂ ಇದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಮಳೆಗಾಲದಲ್ಲಿ ಯಾವುದೋ ಒಂದು ದೊಡ್ಡ ಒಂದು ಹೊಂಡ ತೆಗೆಯೋದು, ಅದರಲ್ಲಿ ನೀರು ನಿಲ್ಲೋದು, ಅಪಘಾತಗಳಾಗೋದು, ಒಂದೊಂದು ಆಗೋದು, ಈ ರೀತಿ ದಿನ ಬೆಳಗ್ಗೆ ನಾವು ನೋಡ್ತಾ ಇದ್ದೀವಿ ವರ್ತಮಾನದಲ್ಲಿ. ಇದು ಕೂಡ ಒಂದು ರೀತಿ ನೆರೆ ಹಾವಳಿ, ಒಂದು ರೀತಿ ಭೀತಿಯನ್ನು ಹುಟ್ಟಿಸ್ತಕ್ಕಂಥದ್ದು ಮತ್ತು ಸಾಕಷ್ಟು ಅಪಾಯಕ್ಕೆ ತೊಂದರೆಯನ್ನು ಕೊಡ್ತಕ್ಕಂಥದ್ದು. ಈ ಒಂದು ಇದರಲ್ಲಿ ಯಾವುದೇ ಒಂದು ಆ ಕಾಮಗಾರಿಗಳನ್ನು ಮಾಡುವವರಿಗೆ ಅಥವಾ ಆ ಗುತ್ತಿಗೆಯನ್ನು ಪಡೆಯುವವರಿಗೆ, ಕೆಲಸವನ್ನು ಮಾಡುವವರಿಗೆ ಸೂಚನೆಯನ್ನು ನೀಡ್ತಕ್ಕಂಥ ಅಧಿಕಾರಗಳು ಇಲಾಖೆಗೆ, ಯಾಕಂದರೆ ಸಂಬಂಧಪಟ್ಟಾಗಿ ನೆರೆ ಹಾವಳಿಯ ಒಂದು ಹಿನ್ನೆಲೆಯಲ್ಲಿ ನೋಡುವಾಗ ಅಥವಾ ಪ್ರಕೃತಿದತ್ತವಾಗಿ ಏನಿದು ಕೃತಕವಾಗಿ ಈ ರೀತಿ ಭೀತಿ ಉಂಟಾಗ್ತಕ್ಕಂಥ ಸಂದರ್ಭದಲ್ಲಿ ಅಂಥವುಗಳಿಗೆ ಒಂದು ತಡೆಯಾಜ್ಞೆ ನೀಡುವುದು, ಇನ್ನೊಂದು ಒಂದಷ್ಟು ಅಧಿಕಾರಗಳು ಅಥವಾ ಆ ರೀತಿಯ ಅವಕಾಶಗಳು ಇಲಾಖೆಯಲ್ಲಿ ಇದೆಯಾ ಅಂತ ಸರ್? ಖಂಡಿತ. ಈಗ ಮಳೆಗಾಲದಲ್ಲಿ ಯಾವುದೇ ರಸ್ತೆಗಳನ್ನು ಅಗಿಬಾರ್ದು ಅಂತ ಹೇಳುವಂಥದ್ದು ಜಿಲ್ಲಾಡಳಿತದ ಸೂಚನೆ ಇದ್ದೇ ಇದೆ. ಕೆಲವೊಂದು ಅನಿವಾರ್ಯ ಸಂದರ್ಭಗಳಲ್ಲಿ ಈಗ ಕೇಬಲ್ ಕನೆಕ್ಷನ್, ಟೆಲಿಫೋನ್ ಇದು, ವಿದ್ಯುತ್ ಇದು ಅಂತೆಲ್ಲ ಕಡಿದು ಹೋದಾಗ ಸುಮಾರು ಅದರಿಂದ ಕೆಲವು ಪರಿಸರದವರಿಗೆ ವಿದ್ಯುತ್ತೇ ಇಲ್ಲದಾಗೆ ಆಗ್ತದೆ. ಆ ಅನಿವಾರ್ಯ ಸಂದರ್ಭದಲ್ಲಿ ಕಟಿಂಗ್ ಮಾಡಿದ್ರು ಕೂಡ ಆ ಇಲಾಖೆಯವರೇ ಅದನ್ನ ಕಟಿಂಗ್ ಮಾಡಿದವರೇ ಆ ಹೊತ್ತಿಗೆ ಎಷ್ಟು ಸಮಯ ದಿವಸಕ್ಕೆ ಬೇಕು ಅದು ಪೂರ್ವ ಅನುಮೋದನೆಯನ್ನ ಪಡೆದು ಅದನ್ನ ಮಾಡಬೇಕು. ಆ ರಸ್ತೆ ಯಾರಿಗೆ ಬರ್ತದೆ, ಈಗ ಉದಾಹರಣೆ PWD ರಸ್ತೆ ಆದ್ರೆ ಅವರ ಅನುಮತಿ ಪಡೆದೇ ಅದನ್ನ ಮಾಡಬೇಕು. ಸೊ ಹಾಗಿದೆ ಎಲ್ಲ ಹಾಕಿಕೊಂಡು ಅದು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಬೇಕಂತ ನಮ್ಮ ನಿಯಮ ಇದೆ. ಆದ್ರೆ ಎಷ್ಟು ಮಂದಿ ತಗೊಳ್ತಾರೆ ಅಂತ ಹೇಳುವಂಥದ್ದು, ಕೆಲವರು ರಾತ್ರಿ ಆ ಸಂಡೇ ಆಫೀಸ್ಗಳಿಗೆ ರಜೆ ಇರುತ್ತೆ ಅಂದರೆ ಸಂಡೇ ಮಾಡಿಬಿಡ್ತಾರೆ, ರಾತ್ರಿ ಒಳಗೆ ಮಾಡ್ತಾರೆ, ಅದು ಉಬ್ಬು ತಗ್ಗುಗಳು ಮತ್ತೆ ಉಳಿದಿರ್ತದೆ. ಅದು ಆಗಬಾರ್ದದು. ಸೊ ಅದಕ್ಕೆ ವ್ಯವಸ್ಥೆ ಇದೆ, ಕಾನೂನಿನಂತೆ ನಿಯಮಾನುಸಾರ ಅದರ ಪರ್ಮಿಷನ್ ತಗೊಂಡೇ ಮಾಡಬೇಕು ಅಂತ ಇದೆ. ಹಾಗೆ ಎಸ್ ಸರ್, ಈ ರೀತಿಯಾದಂಥ ಒಂದು ವ್ಯವಸ್ಥೆ ಇದ್ದರೂ ಕೂಡ ನಮ್ಮಲ್ಲಿ ಈಗ ಮೊನ್ನೆ 1-2 ಬೈಕ್ಗಳು ಅಪಘಾತ ಆದದ್ದು, ಅದರಿಂದ ದೊಡ್ಡ ಸಮಸ್ಯೆ ಆಗಿದ್ದು ನಾವು ದಿನ ಬೆಳಗಿನ ಸುದ್ದಿಗಳನ್ನು ನೋಡ್ತಾ ಇದ್ದಾವೆ. ಅಲ್ಲಿ ಒಂದು ಸರ್ಕಾರದ ಕಾಮಗಾರಿಗಳೇ ಒಂದು ಕಡೆ, ಸರ್ಕಾರದ ಕಾಮಗಾರಿಗಳನ್ನು ಗುತ್ತಿಗೆ ಪಡೆದಂಥವ್ರು ಕೆಲಸ ಮಾಡ್ತಕ್ಕಂಥದ್ದು, ಮತ್ತೊಂದು ಕಡೆ ಅವರೇ ಒಂದು ಸರ್ಕಾರದ ನಿಯಮಗಳನ್ನು ಬ್ರೇಕ್ ಮಾಡ್ತಕ್ಕಂಥದ್ದು, ಇವು ಎರಡರ ಮಧ್ಯೆ ಒಂದು ಸಮತೋಲನತೆ ಕಾಣಿಸ್ತಾ ಇಲ್ಲ ಸರಿಯಾಗಿ. ಇದರಿಂದ ಸಾರ್ವಜನಿಕರ ಬದುಕಿಗೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು. ಇದನ್ನು ಪರಿಶೀಲನೆ ಮಾಡೋದಕ್ಕೆ, ಇದನ್ನು ಹೆಚ್ಚು ಪರಿವೀಕ್ಷಣೆ ಮಾಡೋದಕ್ಕೆ ಸಾರ್ವಜನಿಕ ಸಮಿತಿಗಳು ಇನ್ನೊಂದು ಯಾವ ರೀತಿ ಈ ಒಂದು ವಿಶೇಷವಾಗಿ ಮಳೆಗಾಲದ ಕಾಲದಲ್ಲಿ ಒಂದಷ್ಟು ಎಚ್ಚರಿಕೆಯನ್ನು ಅವೇರ್ನೆಸ್ ಮಾಡಬಹುದು ಅಂತ ಸರ್? ಇದಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳು NGOs ಎಲ್ಲ ಮಾರ್ಕಡೆ, ಯಾಕಂದ್ರೆ ಎಲ್ಲದನ್ನು ನಾನು ಸರ್ಕಾರದ ಮೇಲೆ ಹಾಕ್ತೇನೆ ಅಥವಾ ಸರ್ಕಾರ ಮಾಡಬೇಕಂತ ಮಾಡಬಾರ್ದು. ಯಾಕಂದ್ರೆ
ಸರ್ಕಾರ ಒಬ್ಬರಿಗೆ ಫೀಡ್ ಮಾಡ್ತದೆ ಇಂತಿಷ್ಟನ್ನು. ಯಾಕಂದ್ರೆ ಅದಕ್ಕೊಂದು ವರ್ಕ್ ಲಿಮಿಟ್ಸ್ ಇರ್ತದೆ. ಈಗ ನಮ್ಮಲ್ಲಿ ಸಿಬ್ಬಂದಿಗಳ ಕೊರತೆ ಇದೆ, ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿ ಕೊರತೆ ಇದೆ. ಯಾಕಂದರೆ ಇವತ್ತು ಅವರು ಕೊಡುವ ಸಂಬಳವನ್ನು ಕಡೆಗೆ ನಾವು ಅಷ್ಟು ಸಿಬ್ಬಂದಿನ ಕೊಡ್ತಾ ಇಲ್ಲ. ಹೌದು. ಹಾಗೆ ನಾವೀಗ ಸಿಬ್ಬಂದಿ ಕೊರತೆ ಇರುವಾಗ ಎಷ್ಟೋ ಸರ್ಕಾರಕ್ಕೆ ತನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ ಸರ್? ಎಷ್ಟೋ ಕೆಲಸಗಳನ್ನು ಈಗ ಒಂದು ವ್ಯಕ್ತಿಗಳಿಗೆ ತಾಲೂಕು ಆಫೀಸಲ್ಲಿ ಇರ್ಬೋದು, ಟೌನ್ ಪ್ಲಾನಿಂಗ್ ಇರ್ಬೋದು, ಒಂದು ವ್ಯಕ್ತಿ 10-15 ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ, 6-7 ಡಿಪಾರ್ಟ್ಮೆಂಟ್ ಕೊಟ್ಟಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಉಡುಪಿಯಲ್ಲಿ ಒಂದು ಕಂಪ್ಯೂಟರ್ ಉಂಟು, ಆರ್ಟಿಸ್ಟ್ ತೆಗಿಲಿಕ್ಕೆ ದಿನಕ್ಕೆ ಮಿನಿಮಮ್ 60-70 ಜನ ಕ್ಯೂ ನಿಂತಿರ್ತಾರೆ. ಪ್ರತಿಯೊಬ್ಬರು ಒಂದು ಶಾಪ್ ಆಗ್ತಾ ಇರ್ತಾರೆ. ನಾನು ಅರ್ಧ ಗಂಟೆ, 1 ಗಂಟೆ ನಿಂತೆ, 2 ಗಂಟೆ ನಿಂತೆ, 3 ಗಂಟೆ ನಿಂತೆ. ಬಟ್ ಯಾಕಂದ್ರೆ ನಮ್ಮದು ಸಿಬ್ಬಂದಿಗಳ ಕೊರತೆ ಇದೆ. ರೇಷನ್ ಕಾರ್ಡ್ ಬರ್ತಾರೆ, ಅವ್ರು ಗಂಟೆ ನಿಲ್ತಾರೆ. ಅವ್ರು ತಮ್ಮ ರೇಷನ್ ಕಾರ್ಡ್ ತಗೊಳ್ಳಿ ಕೂಡ ಎಷ್ಟು ಕಷ್ಟ, ಅದಕ್ಕೆ ಜಾಸ್ತಿ ರೇಷನ್ ಕಾರ್ಡ್ ತಗೊಳ್ಳಿ ಕಷ್ಟ ಅಂತಾರೆ. ಸೊ ಇದಕ್ಕೆ ಏನು ಮಾಡಬೇಕಂದ್ರೆ NGOsಗಳು ಮಾಡಬೇಕು. ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಗಳಿದೆ, ಲಯನ್ಸ್ ಕ್ಲಬ್ಗಳು, ರೋಟರಿ ಕ್ಲಬ್, JCS, ಹಾಗೆ ತುಂಬ ಸಂಸ್ಥೆಗಳಿದೆ. ಇವರು ಜನರಿಗೆ ಅವೇರ್ನೆಸ್ ಅನ್ನು ಕೊಡಬೇಕು. ಸ್ವಯಂ ಸೇವಾ ಸಂಸ್ಥೆಗಳಿಂದ ಮಾತ್ರ ಸಾಧ್ಯ. ಯಾಕಂದರೆ ನಾನು ಅಥವಾ ಈಗ ಸ್ವಸಹಾಯ ಸಂಘಗಳಿದೆ, ತುಂಬ ಸ್ವಸಹಾಯ ಸಂಘಗಳಿದೆ, ತುಂಬ ಅತ್ಯಂತ ಸುಲಭದ ಜನರ ಅತ್ಯಂತ ಸಣ್ಣ ಮಟ್ಟದ ಜನರಿಗೆ ಕೂಡ ಮುಟ್ಟುವಂಥ ಒಂದು ವ್ಯವಸ್ಥೆಗಳ ಅವೇರ್ನೆಸ್ ಮಾಡೋದು, ಅದನ್ನು ಅದು ಅವೇರ್ನೆಸ್ ಮಾಡಬೇಕು. ನಾನು ಎಲ್ಲದನ್ನು ಕೂಡ ಸರ್ಕಾರ ಮಾಡಬೇಕು, ನಾನು ಎಲ್ಲದನ್ನು ಸರ್ಕಾರದಿಂದ ಮಾಡಬೇಕು ಅಂತ ಹೇಳಲ್ಲ. ಮತ್ತೆ ಈಗ ನೀವು ಹೇಳಿದಾಗ ಚರಂಡಿಗಳಾಗಿರುವಾಗ ಅದನ್ನು ಅಬ್ಜೆಕ್ಟ್ ಮಾಡಬೇಕು. ಎಷ್ಟು ಜನ ಹೇಳ್ತಾರೆ ನಮಗಂತಗಪ್ಪ ಅವ್ರ ಮನೆ ಜಾಗಗಳಲ್ವಾ, ಇವರಲ್ವಾ, ನಾವು ನಿಷ್ಠರು ಆಗ್ತೇವೇನೋ, ಈ ಸಮಸ್ಯೆಗಳಿಂದ ಹೇಳಿದ ಆದಿತ್ಯರು ಕೂಡ ಆಗಿರ್ತಾರೆ. 2 ಕಡೆ 3 ಕಡೆ ಆದಿತ್ಯರಾಗದವಾಗ ಅದು ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸಿ ಅದೇ ಕೂಡಲೇ ಹೇಳಿ 24 hours ದಿನದ 24 ಗಂಟೆಯೂ ಕೂಡ ಅಥವಾ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಫೋನನ್ನು ರಿಸೀವ್ ಮಾಡ್ತಾರೆ. ಆಗ ಹೇಳಿದ್ರೆ ಅದಕ್ಕೆ ಬೇಕಾದ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಡಿಪಾರ್ಟ್ಮೆಂಟ್ ಕಳಿಸಿಕೊಡ್ತಾರೆ. ಇದೇನಾದ್ರೆ ನನ್ನ ಹೆಸರು ಬರ್ತಿದೇನೋ ಅಂತ ಕೆಲವು ಹೆಚ್ಚು ಜಾರ್ಕೊಳ್ತದೆ, ಅದೆಲ್ಲ ಆಗೋದಿಲ್ಲ. ಅವೇರ್ನೆಸ್ ಬೇಕು. ನನ್ನಿಂದ ಶುರು ಆಗ್ಬೇಕಲ್ಲ ಅದು ಎಲ್ಲ. ನಾನು ಇನ್ನೊಬ್ಬ ಮಾಡ್ತಾನೆ, ಅವ ಮಾಡಲಿ, ನಾನು ಹಿಂದೆ ಇರ್ತಿಲ್ಲ, ನಾನು ಇವತ್ತು ನನ್ನಿಂದ ಶುರು ಆಗಬೇಕು, ನಾನೇ ಶುರು ಮಾಡಬೇಕು. ಆಗ ಮಾತ್ರ ಒಂದು ಸಮಸ್ಯೆನ ಪರಿಹಾರ ಮಾಡಲಿ ಆಗ್ತದೆ. ನಾನು ಯಾರು ನನ್ನ ಜವಾಬ್ದಾರಿ ಯಾರ ಹತ್ರ ಕೊಟ್ಟು ಅವ್ರು ಮಾಡ್ತಾನೆ, ನಾವು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು. ಎಸ್ ಸರ್, ಹಾಗೇನೆ ಒಂದು ಇಲಾಖೆಗಳಲ್ಲಿ ಅಥವಾ ಈ ಕಂದಾಯ ಇಲಾಖೆ ಅಥವಾ ತಹಸೀಲ್ದಾರು ಅಥವಾ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲೆಯಲ್ಲಿ ಯಾವ್ಯಾವ ಕಾಮಗಾರಿಗಳು ಎಲ್ಲೆಲ್ಲಿ ನಡೀತಾ ಇದೆ, ಎಷ್ಟು ಸಮಯ ಆಯಿತು, ಜೊತೆಗೆ ಈಗ ಇಂತಿಂಥ ಕಾಮಗಾರಿಗಳಲ್ಲಿ ಈ ಟೈಮ್ನಲ್ಲಿ ಇಂಥ ಕಾಲಘಟ್ಟದಲ್ಲಿ ಇದು ಸ್ವಲ್ಪ ತೊಂದರೆ ಕೊಡ್ಬೋದು ಅಂಥವುಗಳಿಗೆ ಒಂದು ಸ್ವಲ್ಪ ಬ್ರೇಕ್ ಆಗ್ತಕ್ಕಂಥದ್ದು, ಒಂದಷ್ಟು ಸೂಚನೆಗಳನ್ನು ಕೊಡ್ತಕ್ಕಂಥದ್ದು, ಆ ರೀತಿ ಏನಾದರೂ ಒಂದು ಅಧ್ಯಯನ ಮಾಡ್ತಕ್ಕಂಥ ಅವಕಾಶ ಅಥವಾ ಆ ರೀತಿಯಾದಂಥ ಒಂದು ಕ್ರಮವೇನಾದರೂ ಜಿಲ್ಲಾಡಳಿತದಲ್ಲಿ ಅಥವಾ ಜಿಲ್ಲಾ ಪಂಚಾಯತ್ ಇದೆ. ಸೊ ಅಲ್ಲಿ ಅದಕ್ಕೆ ಬೇಕಾದಂತಹ ಕ್ರಿಯಾ ಯೋಜನೆಗಳೆಲ್ಲ ಮಾಡಿಕೊಂಡೇ ಆ ಕಾಮಗಾರಿಗಳನ್ನು ಮಾಡುವುದೇ ವಿನಃ ನೇರವಾಗಿ ಅಂಥದ್ದು ಹೇಳಿದ ಕೂಡಲೇ ಅಲ್ಲಿ ಕಾಮಗಾರಿ ಆಗುದಿಲ್ಲ. ಅದಕ್ಕೆ ಕ್ರಿಯಾ ಯೋಜನೆ ತಯಾರಾಗ್ತದೆ, ಅದಕ್ಕೆ ಅನುದಾನವನ್ನ ಕಾದಿರಿಸಬೇಕಾಗ್ತದೆ, ಆನಂತರವೇ ಅದಕ್ಕೆ ಆ ಕೆಲಸಗಳನ್ನು ನಡೆಸುವಂಥದ್ದು. ಹೀಗೆ ನಡೀತಾ ಇರ್ತದೆ. ಒಂದು ವಿರಾಮವನ್ನು ತೆಗೆದುಕೊಳ್ಳೋಣ ಸರ್, ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಚರ್ಚೆ ಆಗಲಿಕ್ಕಿದೆ. ಹಾಗೆ ನೀವು ಕೂಡ ಕರೆ ಮಾಡ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವುದೇ ಪ್ರಶ್ನೆ, ತೊಂದರೆ, ತೊಡಕು, ಸಲಹೆ, ಮಾರ್ಗದರ್ಶನಕ್ಕಾಗಿ ಇಬ್ಬರು ಅತಿಥಿಗಳು ನಮ್ಮೊಟ್ಟಿಗೆ ನಡೆದಿದ್ದಾರೆ. ಅವರು ಸಾಕಷ್ಟು ಮಾರ್ಗದರ್ಶನವನ್ನು ನೀಡ್ತಾರೆ. ಕಾರ್ಯಕ್ರಮ ಮುಂದುವರಿಯುತ್ತೆ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೊಮ್ಮೆ ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಇವತ್ತು ಕಂದಾಯ ಅದಾಲತ್ನಲ್ಲಿ ಕೆ ಮುರಳೀಧರ್ ಅವರು, ಕೃಷ್ಣ ಹೆಬ್ಬಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ಕಂದಾಯ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಯಾವುದೇ ಒಂದು ಗ್ರಾಮೀಣ ಪ್ರದೇಶದ ತೊಂದರೆ ತೊಡಕುಗಳಾಗಿರ್ಬೋದು, ಜಮೀನು ಮತ್ತೊಂದು ಮಗದೊಂದು, ಎಲ್ಲದಕ್ಕೂ ಕೂಡ ನಿಮಗೆ ಯಾವುದೇ ಸಮಸ್ಯೆಗಳು, ಸಂಶಯಗಳು ಅಥವಾ ಆ ಬಗ್ಗೆ ಒಂದಷ್ಟು ಮಾಹಿತಿ, ಮಾರ್ಗದರ್ಶನದ ಅಗತ್ಯತೆ ಇದ್ದರೆ ಕೂಡಲೇ ಕರೆಯನ್ನು ಮಾಡ್ಬೋದು, ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ತಮಗೆ ಅಗತ್ಯವಾದ ಮಾಹಿತಿ ಮತ್ತು ಉತ್ತರಗಳನ್ನು ಇಬ್ಬರು ನೆರೆದಿದ್ದಂಥ ಅತಿಥಿಗಳು ತಮಗೆ ನೀಡ್ತಾರೆ. ಎಸ್ ಸರ್, ಮತ್ತೊಮ್ಮೆ ವಿರಾಮದ ಬಳಿಕ ತಮಗೂ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಸ್ವಾಗತ. ಸರ್, ಇವತ್ತು ನಾವು ಒಂದಷ್ಟು ಮಳೆಗಾಲದಲ್ಲಿ ಆಗ್ತಕ್ಕಂಥ ಅವಘಡಗಳನ್ನು ಇಟ್ಕೊಂಡೇ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಒಂದು ಕಾಮಗಾರಿಗಳು, ಇನ್ನೊಂದು ಮುನ್ನೊಂದು, ಅದು ಸುತ್ತುವರೆದು ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕಂದಾಯ ಇಲಾಖೆನೇ ಹೆಚ್ಚು. ಇಲ್ಲಿ ಸಿಟಿ ಪ್ರದೇಶಕ್ಕಂತ ಬಂದಾಗ ನಗರಸಭೆ ಮತ್ತೊಂದು ಮಗದೊಂದು ಸಮಿತಿಗಳು ಅದು ಇದು ಇರ್ತದೆ. ಈಗ ಹೆಚ್ಚಾಗಿ ಗ್ರಾಮೀಣ ಪ್ರದೇಶಗಳ ನೇರ ಹೊಣೆ ಅಂದರೆ ಎಲ್ಲದಕ್ಕೂ ನೀವಾಗ ಕಾಮಗಾರಿಯ ಬಗ್ಗೆ ಹೇಳ್ತಾ ಇದ್ದೀರಿ, ಅದು ಜಿಲ್ಲಾಡಳಿತಕ್ಕೆ ಮಾಹಿತಿ ಇರ್ತದೆ ಖಂಡಿತವಾಗಿ. ಯಾಕಂದ್ರೆ ಒಂದು ಕಾಮಗಾರಿಯ ಕ್ರಿಯಾ ಯೋಜನೆ ಆದ ನಂತರ ಆ ಕಾಮಗಾರಿ ಆಗುವ ಕಾಮಗಾರಿ ಆಗುವಂತ ಸ್ಥಳದಲ್ಲಿ ಒಂದು ಬೋರ್ಡನ್ನು ಹಾಕ್ಬೇಕಂತ ಇದೆ. ಅದರ ಅಂದಾಜು ವೆಚ್ಚ ಎಷ್ಟು, ಆ ಕಾಮಗಾರಿಯ ವಿವರ ಏನು, ಎಷ್ಟು ಸಮಯದೊಳಗೆ ಮಾಡಬೇಕು, ಮತ್ತು ಅದರ ಗುತ್ತಿಗೆದಾರರು ಯಾರು, ಇದೆಲ್ಲವನ್ನ ಅಲ್ಲಿ ಒಂದು ಫಲಕವನ್ನು ಹಾಕಿಕೊಂಡು ಮಾಡಬೇಕು ಅಂತ ಹೇಳುವಂಥದ್ದು ಸರ್ಕಾರದ ನಿರ್ದೇಶನ ಇದೆ. ಅದರ ಮಟ್ಟ ಅದನ್ನು ಎಷ್ಟು ಜನ ಪಾಲಿಸ್ತಾರೆ ಅಂತ ಗೊತ್ತಿಲ್ಲ.
ಮತ್ತು ಇಲಾಖೆ ಯಾವ ಇಲಾಖೆಯ ಮೂಲಕ ಅನುಷ್ಠಾನ ಆಗ್ತಾ ಇದೆ. ನಮ್ಮಲ್ಲಿ ಬೇರೆ ಬೇರೆ ಇಲಾಖೆಗಳು ಅನುಷ್ಠಾನ ಮಾಡುವಂಥದ್ದು ಅಧಿಕಾರಿಗಳಿದ್ದಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ವಿಭಾಗ ಇರ್ತದೆ, ಮತ್ತು ಕೆಲವೊಂದು ಪ್ರಧಾನಮಂತ್ರಿ ಸಡಕ್ ಯೋಜನೆ ಅದರಲ್ಲಿ ಬರುವಂಥದ್ದು ಇದೆ. ಹಾಗೆ ಮತ್ತು ಲೋಕೋಪಯೋಗಿ ಇಲಾಖೆ, ಹೀಗೆ ಬೇರೆ ಬೇರೆ ಇಲಾಖೆ ನಿರ್ಮಿತಿ ಕೇಂದ್ರದವರು ಮಾಡ್ತಾರೆ. ಹೀಗೆ ಯಾವ ಇಲಾಖೆ ಮೂಲಕ ಆಗ್ತದೆ ಅದು ಅಂದಾಜುಪಟ್ಟಿ ಜಿಲ್ಲಾಡಳಿತ ಗಮನಕ್ಕೆ ಬಂದು ಹೋಗ್ತದೆ. ಅಂದರೆ ಜಿಲ್ಲಾಧಿಕಾರಿಗಳಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು, ಅವರ ಗಮನಕ್ಕೆ ಇರ್ತದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಇರ್ತಾರೆ ಎಲ್ಲ ಕಡೆ ಇಲಾಖೆಗಳಿಗೆ. ಸೊ ಆ ರೀತಿಯಲ್ಲಿ ಅದು ಕೆಲಸ ಮಾಡಿದೆ. ಅದು ಯಾವ ಇವರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ಇವತ್ತು ಅವೇರ್ನೆಸ್ ಕೊಡುವಂಥದ್ದು. ಸಾರ್ವಜನಿಕರು ಹೋಗಿ ಅದರಲ್ಲಿ ಏನಾದರೂ ಕಳಪೆ ಕಾಮಗಾರಿ ಇದೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ಅವರು ಆಧಾರ ಸಹಿತವನ್ನು ಕೊಟ್ಟರೆ ಖಂಡಿತ ಅದನ್ನು ತಡೆ ಹಿಡಲಿಕ್ಕೆ ಸಾಧ್ಯ ಇದೆ. ಆದರೆ ಎಷ್ಟರ ಮಟ್ಟಿಗೆ ಜನ ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದ್ರೆ ಯಾವ ಭಾಗದಲ್ಲಿ ಕಾಮಗಾರಿ ಆಗ್ತಾ ಇದೆ ಆ ಭಾಗದ ಜನತೆ ಪಾಲ್ಗೊಳ್ಳಿಕ್ಕೂ ಅದು ಅಗತ್ಯ ಅಂತಿಲ್ಲ. ಈಗ ಗ್ರಾಮ ಪಂಚಾಯತ್ನೇ ಇದೆ, ಗ್ರಾಮ ಪಂಚಾಯತ್ ಒಂದು ಕಾಮಗಾರಿ ಆಗಬೇಕಾದ್ರೆ ಅಲ್ಲಿ ಅವರು ಕ್ರಿಯಾ ಯೋಜನೆ ಮಾಡಿರ್ತಾರೆ, ಅದಕ್ಕೆ ಎಷ್ಟು ಬೇಕು ಅಂತ ಅಲ್ಲಿ ಆಗುವಾಗ ಆ ವಾರ್ಡಿನ ಸದಸ್ಯ ನೋಡಬೇಕು, ಜನ ನೋಡಬೇಕು. ಸೊ ಆ ಎಲ್ಲರ ಪಾಲ್ಗೊಳ್ಳಿಕೆ ಇದ್ದಾಗ ಮಾತ್ರ ಕಾಮಗಾರಿ ಚೆನ್ನಾಗಿ ಆಗ್ಬೋದು. ಇಲ್ಲ ಅದು ಆ ಏರಿಯಾದಲ್ಲಿ ಕಾಮಗಾರಿ ಮಾಡುವುದೇ ವ್ಯರ್ಥ, ಅದರಿಂದ ಪ್ರಯೋಜನ ಇಲ್ಲ. ಈಗ ಬಾವಿ ತೋಡಬೇಕು ಅಂತಂದ್ರೆ ಅಲ್ಲಿ ನೀರೇ ಸಿಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಾವಿ ತೋಡುವಂಥ ಯಾರ್ದೋ ಒಬ್ಬನಿಗೆ ಬೆನಿಫಿಟ್ ಕೊಡ್ಲಿಕ್ಕೋಸ್ಕರ ಮಾಡಿದ್ರು ಇಂಥದ್ದೆಲ್ಲ ಇರುತ್ತೆ, ಆಕ್ಷೇಪಗಳು ಬಂದೇ ಬರುತ್ತದೆ. ಸೊ ಆ ರೀತಿಯಲ್ಲಿ ಪ್ರತಿಯೊಂದು ಇದಕ್ಕೂ ಕೂಡ ಕಾಮಗಾರಿಗಳು ಜಿಲ್ಲಾ ಆಡಳಿತದ ಗಮನಕ್ಕೆ ಬಂದು ಅಲ್ಲಿಯ ಅನುದಾನವನ್ನು ಇಟ್ಟು ಕಾದಿರಿಸಿ ಅದನ್ನು ಮಾಡುವುದು. ಅಥವಾ ವಿಶೇಷವಾಗಿ ಅದು ಸಾಕಾಗುವುದಿಲ್ಲ, ವಿಶೇಷ ಅನುದಾನಗಳು ಕೆಲವೊಂದು ಸಂದರ್ಭಗಳಲ್ಲಿ ಸರ್ಕಾರದಿಂದ ಪಡೀಲಿಕ್ಕೆ. ಈಗ ಇಲ್ಲಿ ತಮಗೆ ಗೊತ್ತಿರ್ಬೋದು, ಈ ಕಲ್ಸಂಕ ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಅದಕ್ಕೆ ವಿಶೇಷ ಅನುದಾನಗಳನ್ನು ಸರ್ಕಾರದಿಂದ ತರಿಸಿ PWD ಅವರ ಮೂಲಕ ಆ ಥರ ಅಗಲ ಮಾಡಲಿಕ್ಕೆ ಆಯಿತು. ಆಗಲೂ ಆಕ್ಷೇಪಗಳು ಬಂತು. ಅದನ್ನೆಲ್ಲ ಒಂದು ರೀತಿ ಹಂತದಲ್ಲಿ ಅದನ್ನು ಕಾಂಪ್ರಮೈಸ್ ಕೋರ್ಟಿನಲ್ಲಿ ಅವರನ್ನೆಲ್ಲ ಇದು ಮಾಡಿಕೊಂಡು ಆ ರೀತಿಯಲ್ಲಿ ಅಗಲೀಕರಣ ಆಗಿದೆ. ಇವತ್ತು ಜನ ಎಷ್ಟು ಅದನ್ನು ಬಳಸ್ತಾ ಇದ್ದಾರೆ ನೋಡಿ. ಖಂಡಿತ ಸರ್. ಎಸ್ ಸರ್, ಹಾಗೆ ಈಗ ಬಹಳ ಮುಖ್ಯವಾಗಿ ಸರ್ ಹೆಬ್ಬಾರ್ ಸರ್ ತಮಗೆ ಒಂದು ಕೇಳಬೇಕು. ಈಗ ಒಂದು ಸೂಚನಾ ಫಲಕಗಳನ್ನು ಬಳಸಬೇಕು. ಯಾಕಂದರೆ ಮಳೆಗಾಲದಲ್ಲಿ ಯಾಕೆ ನಾವು ಇದನ್ನು ಸ್ಟ್ರೆಸ್ ಮಾಡ್ತಾ ಇದ್ದೇವೆ ಅಂದರೆ ಇಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗಿರ್ಬೋದು, ಅಪಘಾತಗಳಾಗಿರ್ಬೋದು, ಮತ್ತೊಬ್ಬರಿಗೆ ತೊಂದರೆ ಆಗ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲವೂ ಸಂಭವಿಸೋದ್ರಿಂದ ಅದರ ಕಾಲಾವಧಿ ಏನು, ಅದರ ಅನುದಾನ ಎಲ್ಲವೂ ಸರಿ ಮಾಹಿತಿ ಇಲ್ಲ. ಅಟ್ಲೀಸ್ಟ್ ಇದು ಯಾವಾಗ ಮುಗೀತದೆ, ಏನು ನಡೆದಿದೆ ಅಂತಕ್ಕಂಥ ಬೋರ್ಡ್ಗಳು ಸಾಕಷ್ಟು ಕೊರತೆ ಇದೆ. ಎಲ್ಲೂ ಕೂಡ ದೊಡ್ಡ ದೊಡ್ಡ ಕಾಮಗಾರಿಗಳಿಗೆ ಹಾಕ್ತಾ ಇಲ್ಲ ಇವತ್ತು. ಇದನ್ನು ಯಾವ ರೀತಿಯಾಗಿ ಎಚ್ಚರಿಕೆ ವಹಿಸಬಹುದು? ಜೊತೆಗೆ ಸಾರ್ವಜನಿಕರು ಈ ಬಗ್ಗೆ ದೂರು ಕೊಡುವುದಾದರೆ ಯಾರು ಬರಲಿಕ್ಕೆ ಆ ಸಂಬಂಧಪಟ್ಟ ಇಲಾಖೆಯವರ ಬಳಿಗೆ ಹೋಗಬೇಕು ಅಥವಾ ಆ ಒಂದು ಕಾಮಗಾರಿಯನ್ನು ತೆಗೆದುಕೊಂಡವರ ಬಳಿಗೆ ಹೋಗಬೇಕು? ಅದನ್ನು ಇಮಿಡಿಯೇಟಾಗಿ ಅದನ್ನು ತೆರವುಗೊಳಿಸಲಿಕ್ಕೆ ಇನ್ನೊಂದು ಮುನ್ನೊಂದು ಮಾಡೋದಕ್ಕೆ ಸಾರ್ವಜನಿಕರಿಗೆ ಯಾವ ರೀತಿಯಾದಂಥ ಮಾಹಿತಿಯನ್ನು ಕೊಡಬಹುದು? ನಗರಸಭೆ ವ್ಯಾಪ್ತಿಯಲ್ಲಿ ಆದರೆ ನಗರಸಭೆಗೆ ಕೂಡ ಹೇಳಬೇಕು. ಪಂಚಾಯತ್ ರೋಡ್ಗಳಿದೆ ಕೆಲವು, ಅದಕ್ಕೆ ಪಂಚಾಯತ್ ಆಯಾ ಗ್ರಾಮಗಳಿಗೆ ಒಂದೊಂದು ಪಂಚಾಯತ್ ಅಲ್ಲಿ PDOಗಳಿರ್ತಾರೆ, ಅವರಿಗೆ ಕೊಡ್ಬೋದು. ಅದು ಗೊತ್ತಿಲ್ಲದಿದ್ದ ಪಕ್ಷದಲ್ಲಿ, ಏನು ತನಗೆ ಗೊತ್ತಿಲ್ಲ ಇನ್ನೋಸೆಂಟ್ ಆದ ಪಕ್ಷದಲ್ಲಿ ಆ ಊರಿನ ಗ್ರಾಮ ಕರ್ಣಿಕರಿಗೆ ತನ್ನ ಕಂಪ್ಲೇಂಟನ್ನು ಕೊಡ್ಬೋದು, ದೂರು ಕೊಡ್ಬೋದು. ತನ್ನ ಇಂತಿಂಥ ಸಮಸ್ಯೆಗಳು, ಈ ರಸ್ತೆ ಇಂತಿಂಥ ಸಮಸ್ಯೆಗಳಿದೆ. ಗ್ರಾಮ ಕರ್ಣಿಕರಿಗೆ ಎಲ್ಲ ಜನರಿಗೆ ಅಂದರೆ ಪಂಚಾಯತ್ಗೂ ಅಥವಾ DC ಅನ್ನೋ ಮೀಟ್ ಆಗೋದ್ರಿಂದ ಕೂಡ ಅತ್ಯಂತ ಸುಲಭದಲ್ಲಿ ಆ ವ್ಯಕ್ತಿಗೆ ಆ ಊರಿನ ಗ್ರಾಮ ಕರ್ಣಿಕರು ಅಥವಾ ಗ್ರಾಮ ಸಹಾಯಕರು ಸಿಗ್ತಾರೆ ಅಲ್ವಾ ಸರ್, ಸುಲಭದಲ್ಲಿ ಸಿಗ್ತಾರೆ. ಅವರು ತನ್ನ ಕಂಪ್ಲೇಂಟನ್ನು ಕೊಡ್ಬೋದು. ಆ ಕಂಪ್ಲೇಂಟ್ನ ಕಾಪಿಯನ್ನು ಅವ್ರ ಹತ್ರ ನಾವು ಕೇಳಿ ನಾವು ಯಾರಿಗೆ ಕೊಡಬೇಕು. ಈಗ ಒಂದು PWD ರೋಡ್ ಇದೆ, PWD ಬಗ್ಗೆ ಎಷ್ಟೋ ಜನರಿಗೆ ಮಾಹಿತಿ ಇಲ್ಲ ಇವತ್ತು. ಲೋಕೋಪ ಇಲಾಖೆಗಳ ಬಗ್ಗೆ ಜನರಿಗೆ, ಸಾರ್ವಜನಿಕರಿಗೆ ಮಾಹಿತಿ ಇಲ್ಲ. ಯಾರೋ ಬರ್ತಾರೆ, ಟಾರ್ ಹಾಕ್ತಾರೆ, ಹೋಗ್ತಾರೆ, ಯಾರು ಹಾಕಿದ್ರು ಅನ್ನೋದು ಗೊತ್ತಿಲ್ಲ. ಅದು ಆ ಸಮರ್ಪಕವಾಗದಿದ್ದ ಪಕ್ಕದಲ್ಲಿ ಇಫ್ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಇನ್ ದಟ್ ರೋಡ್ ಅಥವಾ ಇನ್ ದಟ್ ವರ್ಕ್, ಅಟ್ ದಟ್ ಟೈಮ್ ಆ ವ್ಯಕ್ತಿಯು ಅದನ್ನ ತನ್ನ ಸ್ಥಳೀಯದ ಜನಪ್ರತಿನಿಧಿಗಳು ಇರ್ತಾರೆ. ಈಗ ನಗರಸಭೆ ಆದರೆ ನಗರಸಭೆ ಸದಸ್ಯರು ಇರ್ತಾರೆ, ಅವರಿಗೆ ತಿಳಿಸ್ಬೋದು. ಆ ವಿಲೇಜ್ ಅಕೌಂಟ್ ತಿಳಿಸ್ಬೋದು. ವಿಲೇಜ್ ಅಕೌಂಟ್ ಹತ್ರ ಅದು DC-ಗೋ ಅವ್ರು ಹೇಳ್ತಾರೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕಿದ್ರ ಬಗ್ಗೆ. PWD ಆದರೆ PWD CO ಇದ್ದಾರೆ, ಅವರಿಗೆ ಕೊಡ್ಬೋದು. ಅಥವಾ DC ಸಂಬಂಧಪಟ್ಟ DC ಕೊಡ್ಬೋದು, ಹೇಳ್ತಾರೆ. ಆ ಮಾಹಿತಿ ಪ್ರಕಾರ ತಮ್ಮ ಕೆಲಸವನ್ನು ಕಂಪ್ಲೇಂಟನ್ನು ಕೊಡ್ಬೋದು. ಕೊಟ್ಟು ಅದಕ್ಕೆ ತನ್ನ ಅಕ್ನಾಲೆಜ್ಮೆಂಟ್ ತಗೊಳ್ಳಿ, ವೆರಿ ಇಂಪಾರ್ಟೆಂಟ್. ಯಾವುದೇ ಕಂಪ್ಲೇಂಟನ್ನು ಕೊಡಿ, ಸಾರ್ವಜನಿಕ ತುಂಬಾ ಇಂಪಾರ್ಟೆಂಟ್ ಹೇಳ್ತೇನೆ. ತಾವು ಯಾವುದೇ ಕಂಪ್ಲೇಂಟ್ ಕೊಡಿ, ಅದರ ಒಟ್ಟು ಅಕ್ನಾಲೆಜ್ಮೆಂಟ್ ತಗೊಳ್ಳಿ, ತಮ್ಮ ಕಾಪಿಗೆ ರಿಸೀಟ್ ಕಾಪಿ ತಗೊಳ್ಳಿ. ನೀವು ಕೊಟ್ಟ ಯಾವ ಕಂಪ್ಲೇಂಟ್ ಕೂಡ ನಿಮ್ಮ ಹತ್ರ ಪ್ರೂಫ್ ಇರಬೇಕು. ವಿದೌಟ್ ಪ್ರೂಫ್ ನೀವು ಏನು ಕಂಪ್ಲೇಂಟ್ ಕೊಟ್ಟರು ಉಪಯೋಗ ಇಲ್ಲ. ಯಾಕಂದ್ರೆ ನಿಮ್ಮ ಫೈಲನ್ನು ಆಚೆ ಹರಿದು ಬಿಸಾಡಿದ್ರೆ ಮತ್ತೆ ಏನು ಉಪಯೋಗ ಇಲ್ಲ. ಮತ್ತೆ ನೀವು ಯಾವಾಗ ಒಂದು ಪ್ರೂಫನ್ನು ಕೇಳ್ತೀರಿ, ರಿಸೀವ್ ಕಾಪಿಯನ್ನು ಕೇಳ್ತೀರಿ, ಆಗ ಅವ್ರ ಅವೇರ್ಸ್ ಆಗ್ತಾರೆ. ಓ, ಇವರಿಗೆ ಕಾನೂನು ಗೊತ್ತುಂಟು, ಇವರಿಗೆ ನಾವು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಸರಿಯಾದ ಒಂದು ಮಾಹಿತಿಯನ್ನು ಕೊಡಲೇಬೇಕಾಗ್ತದೆ ಅಂತ ಹೇಳ್ತದೆ. ಖಂಡಿತ.
ಅದು ಅದರಿಂದ ಒಪ್ಪಂದ ಪಕ್ಷ ಇನ್ನು ಅದಕ್ಕಿಂತ ಮೇಲೆ RT ಅಂತ ಆ್ಯಕ್ಟ್ ಇದೆ, RT ಆ್ಯಕ್ಟ್ ಪ್ರಕಾರ ಕೇಳಬಹುದು. ಇದಕ್ಕೆ ಉತ್ತರ ಕೊಡ್ತಾರೆ. ನೀವು ರಿಸೀವ್ ಕೊಡದ ಪಕ್ಷ RT ಆ್ಯಕ್ಟ್ ಪ್ರಕಾರ ಈ ಕಾಮಗಾರಿ ಎಷ್ಟು ದುಡ್ಡು ಖರ್ಚಾಗಿದೆ, ಯಾರು ಕಾಂಟ್ರಾಕ್ಟ್ ಖರ್ಚು ಮಾಡಿದ್ರೆ, ಎಷ್ಟು ಕೆಲಸ ಮಾಡಿದ್ದಾರೆ, ಏನೇನು ಮಾಡಬೇಕು, ಇಷ್ಟು ದಪ್ಪ, ಈಗ ಫಾರ್ ಎಕ್ಸಾಂಪಲ್ ಇಂತಿಷ್ಟು ದಪ್ಪದ ಕಾಂಕ್ರೀಟ್ ಹಾಕಬೇಕು, ಇಂತಿಷ್ಟು ದಪ್ಪ ಟಾರ್ ಹಾಕಬೇಕು, ಈ ಥರ ಜಲ್ಲಿನ ಯೂಸ್ ಮಾಡಬೇಕು, ಈ ಕ್ವಾಲಿಟಿ ವಸ್ತು ಹಾಕಬೇಕು, ಡಿಟೇಲ್ಸ್ ಕೊಟ್ಟಿರ್ತಾರೆ. ಅದು ಆಗಿದ್ರು ಕೂಡ ಅದು RT ಆ್ಯಕ್ಟ್ ಪ್ರಕಾರ ಕೇಳ್ಬೋದು. ಖಂಡಿತ. ಸರ್, ಈಗ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆಗಳು, ಇನ್ನೊಂದು ಪಂಚಾಯತ್ನಲ್ಲಿ ಬರ್ತಕ್ಕಂಥ ಒಂದಷ್ಟು ಕಾಮಗಾರಿಗಳು ಈ ಜಮೀನು ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವು. ಯಾಕಂದರೆ ಅವರ ಒಂದು ಹಳ್ಳಿಗಳ ಪ್ರದೇಶಗಳಲ್ಲಿ ಒಂದು ಒಡ್ಡುಗಳನ್ನು ಹಾಕ್ತಕ್ಕಂಥದ್ದು, ಇನ್ನೊಂದು ಮಾಡ್ತಕ್ಕಂಥದ್ದು. ಈ ಒಡ್ಡುಗಳ ನಿರ್ಮಾಣದಲ್ಲೂ ಕೂಡ ಒಂದಷ್ಟು ರಾಜಕೀಯಗಳಾಗ್ತಾ ಇರ್ತವೆ. ಅಲ್ಲಿಯೂ ಕೂಡ ಒಂದಷ್ಟು ಒಬ್ಬರಿಗೆ ಸಿಕ್ತು ಮತ್ತೊಬ್ಬರಿಗೆ ಸಿಗಲಿಲ್ಲ, ಇನ್ನೊಂದು ಈ ರೀತಿಯ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಅದು ಹೇಗೆ ಇಲಾಖೆಗೆ, ಕಂದಾಯ ಇಲಾಖೆಯಲ್ಲಿ ಅದಕ್ಕೆ ಏನಾದರೂ ಸ್ಪಂದನೆ ಮಾಡಲಿಕ್ಕೆ ಅವಕಾಶ? ಇಲ್ಲ, ಅದು ಅಂಥದ್ದು ಇದ್ದರೆ ಆ ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳ ಮೂಲಕ ನಡೆಯುವಂಥದ್ದು. ಅಲ್ಲಿ ಸರ್ಕಾರಿ ಜಾಗದಲ್ಲಿ ಮಾಡಬೇಕಾಗಿದ್ರೆ ಆ ಒಂದು ಪಂಚಾಯತಿಗೆ ಆ ಸ್ಥಳವನ್ನು ಕಾದಿರಿಸಲೇಬೇಕು. ಇದಕ್ಕೆ ಯೋಜನೆಗೆ ಅಗತ್ಯ ಇದೆ ಅಂತ ಹೇಳಿದ್ರೆ ಅದನ್ನು ಪಂಚಾಯತಿಗೆ ಕಾದಿರಿಸುವಲ್ಲಿಯವರೆಗೆ ನಮ್ಮ ಪಾತ್ರ ಇರ್ತದೆ ಕಂದಾಯ ಇಲಾಖೆಯವರದ್ದು. ಅದು ಅವರಿಂದ ಅದಕ್ಕೆ ರಿಕ್ವಿಷನ್ ಬರಬೇಕು, ಅದರ ಉದ್ದೇಶ ಏನು, ಇದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ನಾವು ಅದಕ್ಕೆ ಇರುವಂಥದ್ದು. ಮತ್ತು ಉಳಿದಂತೆ ಖಾಸಗಿ ಜಾಗದಲ್ಲಿ ಮಾಡೋದಕ್ಕೆ ನಮ್ಮ ಇದರಲ್ಲಿ ಏನು ಬರೋದಿಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಅದರದ್ದು ಎಲ್ಲ ಹೊಣೆ ಪಂಚಾಯತ್ನವರಿಗೆ ಇರ್ತದೆ, ಅಲ್ಲಿ PDO ಇರ್ತಾರೆ. ಮತ್ತು ಈಗ ಅವರು ಒಂದು ಹೇಳಿದರು, ಯಾವುದೇ ಒಂದು ಇದಕ್ಕೆ ಹಾನಿ ಆದ ಕೂಡಲೇ ಗ್ರಾಮಕರ್ಣಿಕರೇ ಬರುವಂಥದ್ದು ಸ್ವಾಭಾವಿಕ. ಆದರೆ ಗ್ರಾಮಕರ್ಣಿಕ ಅಲ್ಲಿ ಗೈಡ್ ಮಾಡ್ಬೋದು. ಇಂಥದ್ದೇ ಇಲಾಖೆ, ಯಾಕೆ ಹೇಳಿದ್ರೆ ಇವತ್ತು ಎಲ್ಲದಕ್ಕೂ ಹೆಚ್ಚಿನದಕ್ಕೂ ಒಂದೊಂದು ಇಲಾಖೆಗಳಾಗಿರ್ತವೆ. ರೇಷ್ಮೆ ಇಲಾಖೆ ಆಗಿದೆ, ಜಲಾನಯನ ಇಲಾಖೆ ಆಗಿದೆ, ಕೃಷಿ ಇಲಾಖೆ ಇದೆ. ಅದು ಆ ರೀತಿಯಲ್ಲಿ ಅವರು ಮಾಹಿತಿಯನ್ನು ಕೊಟ್ಟುಕೊಂಡು ಇವರು ಒಂದು ತಗೊಳ್ತಾನೆ. ಹಾಗಂತ ಹೇಳಿದರೆ ಅದನ್ನು ನೇರವಾಗಿ ಆಗಬೇಕಾದ್ರೆ ಪಂಚಾಯತಿಗೆ ಹೋಗಿ ಕೊಡಿ ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸೂಕ್ತ ಪರಿಹಾರ ಸಿಗ್ತದೆ ಅಂತ ಹೇಳಿ ಒಬ್ಬ ಮೊದಲು ಎಲ್ಲ ವಿಲೇಜ್ ಅಕೌಂಟೆಂಟೇ ಸಾಮಾನ್ಯವಾಗಿ ಒಬ್ಬ ಮಾರ್ಗದರ್ಶಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ನೇರವಾಗಿ ಹತ್ತಿರದಲ್ಲಿ ಸಿಗುವಂಥ ಸಾಮಾನ್ಯ ಜನರ ಒಡನಾಟ ಇರುವಂಥ ಒಂದು ಅಧಿಕಾರಿ ಹೇಳಿದರೆ ಅವರೇ, ಅವನು ಮತ್ತು ನಮ್ಮ ಗ್ರಾಮಕರ್ಣಿಕರು ಮತ್ತು ಗ್ರಾಮ ಸಹಾಯಕರಾಗಿರ್ತಾರೆ. ಸೊ ಆ ನಿಟ್ಟಿನಲ್ಲಿ ಅವರು ಹೇಳಿದ್ದಾರೆ. ಖಂಡಿತ ಅದು ಅರ್ಜಿಗಳಲ್ಲಿಂದ ಹೋಗ್ತದೆ. ಆದರೆ ಇವತ್ತು ಬೇರೆ ಬೇರೆ ಇಲಾಖೆಗಳು ಅಲ್ಲಿಗೆ ನೇರ ಕೊಟ್ಟ ಕೂಡಲೇ ಅವ್ರದ್ದೊಂದು ಹಂತ ಮುಗೀತದೆ ಅಲ್ಲಿಗೆ. ಸೊ ಆ ಉದ್ಯೋಗ ಖಾತ್ರಿ ಯೋಜನೆಯ ಇದು ಮೇಲುಸ್ತುವಾರಿಯನ್ನು PDO ಅವರು ಮಾಡ್ತಾರೆ. ಅದಕ್ಕೆ ಮೇಲುಸ್ತುವಾರಿ ಅವರದ್ದು ಇಂಜಿನಿಯರ್ಗಳಿರ್ತಾರೆ. ಸೊ ಅಲ್ಲಿ ವಿವಾದಗಳು, ಅದು ನೀವು ಹೇಳಿದಂಥದ್ದು ಹೇಳಿದ್ರೆ ರಾಜಕೀಯ ಇರುವಂಥದ್ದು, ಅದು ಕಾಂಟ್ರಾಕ್ಟ್ ಸಿಕ್ಕುವಂಥವ್ರಿಗೆ ಅವನಿಗೆ ಸಿಕ್ಕಲಿಲ್ಲ, ಇವರಿಗೆ ಸಿಕ್ಕಿಲ್ಲ, ಅದು ಬಿಟ್ಟರೆ ಅದು ಜನರ ಉಪಯೋಗದ ಇದಲ್ಲ. ಅವ್ರದ್ದು ಅವರ ಹೊಡೆದಾಟ ಸಾರ್ವಜನಿಕ ಹಿತದೃಷ್ಟಿ ಅಲ್ಲ, ವೈಯಕ್ತಿಕ ಹಿತದೃಷ್ಟಿ. ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿ ಯಾರ ಅಧಿಕಾರ ಇದ್ರೆ ಆ ಪಕ್ಷದ, ಅಲ್ಲಿ ಪಂಚಾಯತ್ನಲ್ಲಿ ಪಕ್ಷ ಇಲ್ಲದಿದ್ರೂ ಕೂಡ ಹಿನ್ನೆಲೆಯಲ್ಲಿ ಪಕ್ಷಗಳು ಒದ್ದಾಡ್ತಾ ಇರ್ತವೆ. ಅವನಿಗೆ ಕಾಂಟ್ರಾಕ್ಟ್ ಕೊಡಬೇಕು, ಇವರಿಗೆ ಕಾಂಟ್ರಾಕ್ಟ್, ಆ ಹೊಡೆದಾಟ ವಿನಃ ಅದರಲ್ಲಿ ರಾಜಕೀಯ. ಎಸ್ ಸರ್, ಹಾಗೆ ಈಗ ಶಾಲಾ ವಿದ್ಯಾರ್ಥಿಗಳ ಒಂದು ಪಾತ್ರವನ್ನು ಹೇಳುವಾಗ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟು, ಇನ್ನೊಂದು ಇದಿಷ್ಟು ಇಲಾಖೆ ಆಯಿತು. ಅದಕ್ಕಿಂತ ಮುಂದುವರೆದು ಕಂದಾಯ ಇಲಾಖೆಯಿಂದ ಏನಾದರೂ ಸ್ಕಾಲರ್ಶಿಪ್ಪು, ಇನ್ನೊಂದು ಆ ಥರದ ಸೌಲಭ್ಯಗಳದ್ದು ಏನಾದರೂ ಅವಕಾಶವಿದೆಯಾ? ಸ್ಕಾಲರ್ಶಿಪ್ಗಳಂತ ಹೇಳುವಂಥದ್ದು ನಮ್ಮ ಇಲಾಖೆ, ನಾವು ಅದಕ್ಕೆ ಸ್ಕಾಲರ್ಶಿಪ್ಗೆ ಬೇಕಾದಂತಹ ಅವರ ಜಾತಿ ಮತ್ತು ಆದಾಯ ದೃಢಪತ್ರವನ್ನು ಕೊಡುವಂಥದ್ದು ನಮ್ಮ ಇಲಾಖೆಯ ಮೂಲಕ ಇರ್ತದೆ. ಅದಕ್ಕಿಂತ ಹೆಚ್ಚಿನ ಇಲ್ಲ, ಅದರಲ್ಲಿ ಇಲ್ಲ. ನಮ್ಮಲ್ಲಿ ಸೌಲಭ್ಯಗಳನ್ನು ಕೊಡುವುದಿಲ್ಲದ್ರೆ ಇಂಥದ್ದು ಮಾತ್ರ. ಮತ್ತು ಆರ್ಥಿಕವಾಗಿ ಕೊಡುವಂಥದ್ದು ಕೆಲವು ಸಂಸ್ಥೆಗಳಿಗೆಲ್ಲ ಕೊಡುವಂಥ ಈ ಧಾರ್ಮಿಕ ಸಂಸ್ಥೆಗಳಿಗೆ ತಸ್ತೀಕು, ಅದರದ್ದು ವಾರ್ಷಿಕ ನಿರ್ವಹಣೆದ್ದು, ಪ್ರಕೃತಿ ವಿಕೋಪದ ಹಣವನ್ನು ಕೊಡುವಂಥದ್ದು ನಮ್ಮ ಇಲಾಖೆ ಮೂಲಕ ಚೆಕ್ ಮೂಲಕ ಕೊಡ್ತೇವೆ. ಮತ್ತು ಅಂತ್ಯ ಸಂಸ್ಕಾರದ ವಿವಿಧ ಯೋಜನೆಗಳ ಪಿಂಚಣಿಯನ್ನು ಮಂಜೂರು ಮಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ನಮ್ಮಲ್ಲಿ ಸ್ಕಾಲರ್ಶಿಪ್ಪಿನ ಇದು ಇಲ್ಲ, ಅದರದ್ದೇ ಆದಂಥ ಇಲಾಖೆಗಳು, ಹಿಂದುಳಿದ ವರ್ಗ ಇಲಾಖೆ ಅಥವಾ ಪರಿಶಿಷ್ಟ ಜಾತಿ ಪಂಗಡದ ಇಲಾಖೆಗಳಿದೆ. ಆ ಮೂಲಕ ತನ್ಮೂಲಕ ಅದನ್ನು ಕೊಡಲಾಗ್ತಾ ಇದೆ. ಎಸ್ ಸರ್, ಹೆಬ್ಬಾರ್ ಸರ್, ಹಾಗೆ ತಮ್ಮಲ್ಲಿ ಕೇಳಿದೆ ಅಂದರೆ ಇವತ್ತು ಒಂದು ತಹಸೀಲ್ದಾರ್ ಕಚೇರಿಯಲ್ಲಿ ನೀವು ಗಮನಿಸಿದಾಗ ವಿವಿಧ ಇಲಾಖೆಗಳು ಇರ್ತವೆ ಸರ್. ಹೇಳಿದಾಗೆ ರೇಷ್ಮೆ ಇಲಾಖೆ ಅಂತ ಒಂದು, ಹೀಗೆ ಇನ್ನೊಂದು ಆಹಾರ, ನಾಗರಿಕ ಆಹಾರ ಸರಬರಾಜು, ಹಾಗೆ ಇವು ಒಂದು ತಹಸೀಲ್ ಇಲಾಖೆಯಲ್ಲಿ ಎಷ್ಟು ವಿಭಾಗಗಳು ಇರಬಹುದು? ಜೊತೆಗೆ ರೇಷ್ಮೆ ಇಲಾಖೆಯಲ್ಲಿ ಅದರಲ್ಲಿ ಬರುವುದಿಲ್ಲ, ಅದು ಬೇರೆ ಇಲಾಖೆ ಇವತ್ತು ಪ್ರತ್ಯೇಕ ಆಗಿದೆ. ಕಂದಾಯ ಇಲಾಖೆಯಲ್ಲಿ ಇರತಕ್ಕಂಥ ವಿಭಾಗ ಅಲ್ಲ, ಕಂದಾಯ ಇಲಾಖೆಯಲ್ಲಿ ಅಲ್ಲ, ಅದು ಪ್ರತ್ಯೇಕ ಇಲಾಖೆ. ಕಂದಾಯ ಇಲಾಖೆಯಲ್ಲಿ ಭೂಮಿ ಶಾಖೆ, RTC ಡಿಪಾರ್ಟ್ಮೆಂಟ್ ಭೂಮಿ ಶಾಖೆ ಅಂತ ಹೇಳ್ತಾರೆ. ಇನ್ನೊಂದು MIG ಅಂತಿದೆ, ಮೆಜಿಸ್ಟೀರಿಯಲ್ ಡಿಪಾರ್ಟ್ಮೆಂಟ್ಗಳಿವೆ. ಅಂದರೆ ತಾಲೂಕು ದಂಡಾಧಿಕಾರಿಯಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ಒಂದು ಅಧಿಕಾರವನ್ನು ಪ್ರಿವೆಂಟಿವ್ ಮೆಜರ್ಸ್ ಅದಕ್ಕೋಸ್ಕರ ಹಾಗೆ ಇರ್ತದೆ.
ಮತ್ತು ಆಹಾರ ಇಲಾಖೆ ಸಂಬಂಧಪಟ್ಟಾಗಿ ರೇಷನ್ ಕಾರ್ಡ್ಗಳನ್ನ ಕೊಡುವ ಮಾತ್ರ ಅಧಿಕಾರ ನಮಗೆ ಇರ್ತದೆ. ಪಡಿತರ ಚೀಟಿಗಳು ಇಲೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ತದೆ, ಚುನಾವಣೆ ಇರ್ತದೆ. ಈಗ ಜನಗಣತಿ, ಲ್ಯಾಂಡ್ ರಿಫಾರ್ಮ್ ಇದೆ, ಭೂ ಸುಧಾರಣೆ, ಭೂ ಅಲ್ಲೇ ಬರ್ತದೆ, ಭೂ ನ್ಯಾಯಮಂಡಳಿ ಬರ್ತದೆ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅಲ್ಲಿ AC ಕೋರ್ಟ್ ನಡೀತದೆ. AC ಕೋರ್ಟ್ RTC ತಪ್ಪು ಆದಿದ್ರೆ, ಆಣೆಗಳಲ್ಲಿ ತಪ್ಪುಗಳಾದ್ರೆ ತಹಶೀಲ್ದಾರಿಂದ ಅದು ರಿಜೆಕ್ಟ್ ಆದ RTCಗಳನ್ನ AC ಕೋರ್ಟ್ ಕೂಡ ಕೋರ್ಟ್ ಕೊಟ್ಟಿದೆ. ಇದು ತಾಲೂಕು ಪ್ರಥಮ ದಂಡಾಧಿಕಾರಿಗಳು ಇವರು. ಇವರು ಆ ಕೋರ್ಟ್ ಥ್ರೂ ಕೂಡ ಮಾಡ್ತಾರೆ. ಎಷ್ಟು RTC ತಪ್ಪುಗಳು ಬರ್ತದೆ, ತಿದ್ದುಪಡಿಗಳೆಲ್ಲ ಮಾಡುವಂತ ಆ ಡಿಪಾರ್ಟ್ಮೆಂಟ್ ಇರ್ತದೆ. ಈಗ 16 ಡಿಪಾರ್ಟ್ಮೆಂಟ್ಗಳಲ್ಲಿ ಇದೆ. ಅದಕ್ಕೆ ಸರಿಯಾದ ಅಧಿಕಾರಿಗಳು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಆರ್ಐಗಳಿರ್ತಾರೆ, ಅಥವಾ ಬೇರೆ ಡಿಪಾರ್ಟ್ಮೆಂಟ್ DTಗಳಿರ್ತಾರೆ. ಲ್ಯಾಂಡ್ ರಿಫಾರ್ಮ್ ಬೇರೆ DT ಇದ್ದಾರೆ, ಬೇರೆ AC ಇದ್ದಾರೆ, ರೆವೆನ್ಯೂ ಡಿಪಾರ್ಟ್ಮೆಂಟ್ RI ಬೇರೆ ಇದ್ದಾರೆ, ಭೂಮಿ ಶಾಖೆ ಬೇರೆ RI ಇದ್ದಾರೆ, ಬೇರೆ ಬೇರೆ RTಗಳು. ತುಂಬಾ ಕಾನೂನುಗಳು. ಇದು ಕಲ್ತು ಮುಗಿಯುವಂತ ಕಾನೂನಲ್ಲ. ಇನ್ ಅಡಿಷನ್ ಜನನ ಮರಣದ ಪ್ರಮಾಣ ಪತ್ರ ಕೊಡುವಂತ ಮಾಹಿತಿ ಹಕ್ಕು ಎಲ್ಲ ಇಲಾಖೆಗಳಲ್ಲಿ ರೆಕಾರ್ಡ್ಗಳು ಈಗ ಎಷ್ಟೋ ವರ್ಷ ಹಿಂದೆ ರೆಕಾರ್ಡ್ ಆಗಿರ್ತದೆ, ಒಬ್ಬ ತೀರಿ ಹೋಗಿರ್ತದೆ. ಅವ್ರ ರೆಕಾರ್ಡ್ಗಳಿಗೆ ನೀವು 60 ವರ್ಷ 100 ವರ್ಷ ಹಿಂದೆ ಕೂಡ ಇಲಾಖೆಗಳು ಕಾಡ್ಬರ್ತದೆ. ಇದು ಮತ್ತೆ ಮೇನ್ ಆಗಿ ನಮ್ಗೆ ಹೆಚ್ಚು ಸಾರ್ವಜನಿಕ ಹೋಗೋದು ಯಾಕಂದ್ರೆ ಹೆಚ್ಚಾಗಿ ಭೂಮಿ ಶಾಖೆಗೆ ಸಂಬಂಧಪಟ್ಟ ಜಮೀನು ಎಲ್ಲರೂ ಕಂದಾಯಗಳು ಭೂ ವ್ಯವಹಾರಗಳ ಸಂಬಂಧಪಟ್ಟಂತ ಆಚೆ ಮಾಡ್ತಾರೆ. ಖಂಡಿತ ಹೆಚ್ಚು ಪಹಣಿ ಪತ್ರಿಕೆ ಮತ್ತೆ ಭೂ ಪರಿವರ್ತನೆ. ಒಬ್ಬ ಹಿಡುವಳಿದಾರನ ದಾಖಲೆ ಅವನು ಅದರಲ್ಲಿ ಹಿಡುವಳಿದಾರ ಅಂತ ಹೇಳ್ಬೇಕಾದ್ರೆ ತಹಸೀಲ್ದಾರ್ ಒಂದು ದೃಢಪತ್ರ ಕೊಡಬೇಕಾಗುತ್ತೆ. ಹಾಗಾಗಿ ಹೆಚ್ಚು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಕೆಲವು ದೃಢಪತ್ರಗಳು ತಹಸೀಲ್ದಾರ್ ಇದಕ್ಕೆ ಕೊಟ್ರೆ ಮಾತ್ರ ಅಲ್ಲಿ ಮಾನ್ಯತೆ ಬೇರೆ ಬೇರೆ ಇಲಾಖೆ. ಜಾತಿ, ಆದಾಯ, ಅವನ ಮಾತೃಭಾಷೆ, ಮತ್ತೆ ಅವನ ವಾಸ್ತವ್ಯ, ಇದಕ್ಕೆಲ್ಲದಕ್ಕೂ ವಾಸ್ತವ್ಯ ದೃಢಪತ್ರ, ಲ್ಯಾಂಡ್ ಹೋಲ್ಡಿಂಗ್ ಸರ್ಟಿಫಿಕೇಟ್, ಸಣ್ಣ ಹಿಡುವಳಿದಾರ, ವಿಧವೆ ಸರ್ಟಿಫಿಕೇಟ್, ಇದೆಲ್ಲ ಕೊಡಬೇಕಾದದ್ದೆಲ್ಲ ಇಲ್ಲೇ ಬರ್ತಾ ಇದೆ. ಮಹಾಶಾಸನಗಳ ಬಗ್ಗೆ ಡಿಪಾರ್ಟ್ಮೆಂಟ್ ಇದೆ. ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಯೋಜನೆಗೆ ಸಂಬಂಧಪಟ್ಟ ಅದು ಕೂಡ ಒಂದು ಇಲಾಖೆ, ಅದಕ್ಕೂ ಒಂದು ಡೆಪ್ಟಿ ತಹಸೀಲ್ದಾರ್ ಇರ್ತಾರೆ. ಎಸ್ ಸರ್. ಒಟ್ಟಾರೆಯಾಗಿ ಒಂದು ದೃಷ್ಟಿಯಿಂದ ನೋಡುವಾಗ ಇವತ್ತು ಈ ಎಲ್ಲ ಒಂದು ವಿವಿಧ ಆಯಾಮಗಳು ಅಥವಾ ವಿಭಾಗಗಳೇನಿದ್ದಾವೆ ಇವೆಲ್ಲವುಗಳ ಬಗ್ಗೆ ಸಾರ್ವಜನಿಕರಿಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇರ್ತದೆ? ಯಾಕಂದರೆ ಕೆಲವು ಬಾರಿ ಭೂ ವ್ಯವಹಾರಗಳು ಅಂದ ತಕ್ಷಣಕ್ಕೆ ಮಾತ್ರ ಕಚೇರಿ, ನಮಗೆ ತಹಸೀಲ್ದಾರ್ ಕಚೇರಿ ಅಂತಕ್ಕಂಥದ್ದ. ನಮ್ಮ ಈ ಕಾರ್ಯಕ್ರಮದ ಕಂದಾಯದ ಕಾರ್ಯಕ್ರಮದ ಮೇನ್ ಗುರಿ ಹಾಗೆ ಅಂದ್ರೆ ಜನಸಾಮಾನ್ಯರಿಗೆ ಯಾವ ಕಚೇರಿ ಏನು ಕೆಲಸ ಹೌದು ಅದು ಹೇಗೆ ಮಾಡಬೇಕು. ಎಷ್ಟು ನೀವು ಹೇಳಿದಾಗೆ ಎಲ್ಲರೂ ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ RTC ಆತಂಜಿ ತಾಲೂಕು ಆಫೀಸಿಗೆ ಹೋಗಿ ಅಂತೇಳಿ ಅಲ್ಲ, ಅದಲ್ಲದೆ ಬೇರೆ ಬೇರೆ ತುಂಬಾ ಅಧಿಕಾರಗಳು ಇರುತ್ತೆ. ಆ ಅಧಿಕಾರನ ಚಲಾವಣೆ ಮಾಡೋದು ಯಾಕಂದ್ರೆ ಕೂಡ ತಹಸೀಲ್ದಾರ್ ಅವನ್ನ ಮಾಡಿಸ್ಕೊಳ್ಬೇಕಾಗ್ತದೆ. ಗ್ರಾಂಟ್ಸ್ ಇರ್ಬೋದು, ಪ್ರಾಪರ್ಟಿ ಗ್ರಾಂಟ್ಸ್ಗಳು, ಅಥವಾ ಒಂದಿಷ್ಟು ನಗರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗ ಇದೆ, ಅದನ್ನ ಲೇಔಟ್ ಧರ್ಮಾತ್ಮಕ ಸರ್ಕಾರದಿಂದ ಬಡವರಿಗೆ ಕೊಡುವಂತ ಯೋಜನೆ, ಅದೆಲ್ಲ ತಾಲೂಕು ಆಫೀಸ್ ಅಂಡರ್ ಬರ್ತದೆ. ಲ್ಯಾಂಡ್ ಗ್ರಾಂಟ್ಸ್ ಅದು ನೋಡಿ, ಆ ರೀತಿ ಈಗ ಭೂ ವ್ಯವಹಾರದ ಅದು ಇದ್ದೇ ಇರ್ತದೆ. ಅದರ ಜೊತೆಯಲ್ಲಿ ಈಗ ಚುನಾವಣೆಗಳು ಬಂದಾಗ 1-2 ತಿಂಗಳು ಚುನಾವಣೆ ಕೆಲಸ ಬಿಟ್ಟು ಬೇರೆ ಯಾವ ಕೆಲಸಗಳು ಅಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅಂದ್ರೆ ಆ ಚುನಾವಣೆ ಅದು ಟೈಮ್ ಬೌಂಡೆಡ್ ಕೆಲಸ, ಅಷ್ಟರೊಳಗೆ ಆಗ್ಲೇಬೇಕು, ಅಷ್ಟರೊಳಗೆ ಇದೆಲ್ಲ ಆಗ್ಲೇಬೇಕು ಅಂತ. ಸೊ ಹಾಗಾಗಿ ಕೆಲವೊಮ್ಮೆ ಅಲ್ಲಿ ಒತ್ತಡಗಳ ನಡುವೆ ಈ ರೆವಿನ್ಯೂ ವರ್ಕ್ಗಳು ಕೆಲವೊಮ್ಮೆ ಬಾಕಿ ಆಗ್ತದೆ. ಅದು ವರ್ಷಕ್ಕೊಂದು 2-3 ಚುನಾವಣೆ ಬಂತು ಅಂತ ಹೇಳಿದ್ರೆ ಹಾಗೆ ಹೋಗ್ತದೆ. ಸೊ ಆ ಕೆಲಸಗಳಿಂದಾಗಿ ಬಾಕಿ ಆಗ್ತದೆ, ಆಗ ಪೆಂಡಿಂಗ್ ಆಗುವಂಥದ್ದು ಸ್ವಾಮಿ. ಅಂದ್ರೆ ಅಷ್ಟು ಶ್ರಮ ಪಟ್ಟು ಮಾಡಿದ್ರೂ ಕೂಡ ಈ ಒಂದು ಕೆಲವು ಕಾರಣದಿಂದ ತೊಂದರೆ ಆಗ್ತಾ ಇದೆ. ನೋಡಿ, ಚುನಾವಣಾ ನೀತಿ ಸಂಹಿತೆ ಬಂತು ಹೇಳಿದ್ರೆ ಈ ಮಾಸಾಶನಗಳನ್ನೆಲ್ಲ ಮಂಜೂರು ಮಾಡ್ಲಿಕ್ಕೆ ನಿಲ್ಲಿಸಬೇಕು. ಕೋಡ್ ಆಫ್ ಕಾಂಡಕ್ಟ್ ಅಂತ ನೀತಿ ಸಂಹಿತೆಗಳು ಬರ್ತವೆ, ಹೀಗೆಲ್ಲ ಇರ್ತದೆ. ಇದಕ್ಕೆ ಬೇರೆ ಯಾವುದೇ ಪರಿಹಾರ ಮಾರ್ಗ ಇಲ್ಲ, ಅಥವಾ ಅಧಿಕಾರಿಗಳ ಅದಕ್ಕೆ ಒಂದು ಸಣ್ಣ ಚೌಕಟ್ಟಿನಲ್ಲಿ ಅಥವಾ ಇದಕ್ಕೆ ಅದಲ್ಲದೆ ಈಗ ಸಿಬ್ಬಂದಿಗಳ ಕೊರತೆ ಅಂತೂ ಇದ್ದೇ ಇದೆ. ಈಗ ನೋಡಿ, ಈಗ ನಿವೃತ್ತಿ ಆಗ್ತಾ ಹೋದಾಗೆ ಅದೇ ರೀತಿ ಅದನ್ನು ಫಿಲಪ್ ಮಾಡುವಂತ ಪ್ರಕ್ರಿಯೆ ನಡೀತಾ ಇಲ್ಲ. ಹಾಗಾಗಿ ಅದು ಒಂದು ಆಕ್ಚುಲಿ ತಾಲೂಕು ಕಚೇರಿಯಲ್ಲಿ 5 ಶಿರಸ್ತದಾರಗಳಿದ್ರೆ ಇವತ್ತು 2-3 ಜನ ಮಾತ್ರ ಇದ್ದಾರೆ. ಅದು ಈಗ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅದೇ, ಈಗ ಎಲ್ಲಾ ಇಲಾಖೆಗಳಲ್ಲೂ ಇದೆ. ಆದ್ರೆ ಸಾಮಾನ್ಯ ಜನರೊಂದಿಗೆ ಸಂಪರ್ಕ ಇರುವಂತ ಈ ಇಲಾಖೆಯಲ್ಲಿ ಅವರ ಆಗುಹೋಗುಗಳಿಗೆ ನಾವು ಸ್ಪಂದಿಸಲಿಕ್ಕೆ, ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಕಷ್ಟ ಆಗ್ತಾ ಇರ್ತದೆ. ಎಸ್ ಸರ್, ಒಟ್ಟಾರೆಯಾಗಿ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಧಾರೆಗಳನ್ನು ಹಂಚಿಕೊಂಡ್ರೆ ಇಬ್ಬರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಶೇಷವಾದ ಮಾಹಿತಿಗಳು ಮತ್ತು ಹೆಚ್ಚು ಕಾಲ ನಾವು ಮಳೆಗಾಲದಲ್ಲಿ ಆಗ್ತಕ್ಕಂಥ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡ್ವಿ. ಇಬ್ಬರಿಗೂ ಕೂಡ ಸಾಕಷ್ಟು ಧನ್ಯವಾದಗಳು ಸರ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ. ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮ
ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ವಿಚಾರಧಾರೆಗಳು ಚರ್ಚೆ ಆದವು. ಕಂದಾಯ ಇಲಾಖೆ ಆಗಿರ್ಬೋದು, ತಹಸೀಲ್ದಾರ್ ಕಚೇರಿ ಆಗಿರ್ಬೋದು, ಒಂದಷ್ಟು ಮಾಹಿತಿ ತಮಗೆ ತಲುಪಿರ್ಬೋದು. ಈ ಮಾಹಿತಿಯನ್ನು ಇಟ್ಕೊಂಡು ತಾವು ದಿನನಿತ್ಯದ ಬದುಕಿನಲ್ಲಿ ಇದರ ಅಗತ್ಯತೆಯನ್ನು ಬಳಸ್ಕೊಳ್ಬಹುದು ಅಂತಕ್ಕಂಥ ವಿಶೇಷತೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.